ಅಧಿಪತಿಗೆ ನಮಗ ನೆನೆಯಿರೋ ಜನರೆಲ್ಲ ಗುಣಯುತನ
सर्व सदभरिते
ಭಜಿಸುತ್ತ ಶಾರದೆಯ ಭಜಿಸುತ್ತಲಿಗೆ ಸುಮನ ಸಮಾನ ಗಮಿಸುತ್ತಲಿಗೆ ಸುಮನ ಸಮಾನ ಗಮಿಸುತ್ತಲೇ ಮಾತೆಯನ್ನು ಸ್ಮರಿಸುತ್ತಲಿಗೆ ಮುನಿ ಜನಾದೀರ ಕವಿಗಳನ್ನು ಜನದೀರ ಕವಿಗಳನ್ನು ತಿಸಿ ದರೆಯೊಳಗಿಗ ಕರಣಿಕ ಬುಧ ಜನವ ಪುಗಳುತ್ತಲಿ ಅತಿ ಶಾರದೆಯ ಭಜಿಸುತ್ತಾಗ ಸುಮನ ಸಮರಗ ನಮಿಸುತ್ತ ಗಿಗೆ ನೀಲಾಂಜನ ಸಮಭಾಸಂ ರವಿಪುತ್ರ ಯಮಾಗ್ರಜ ರವಿಪುತ್ರ ಯಮಾಗ್ರಜಂ ಛಾಯಾಮಾರ್ತಾಂಡ ತನ್ನಮಾಮಿ ಶನಿಚರ ನಮೋಸ್ತುತೆ ನಮೋಸ್ತುತೆ ಇತ್ತೆ ಕೆಲವೇ ಪುರ್ತುಡು ಯಕ್ಷಗಾನ ಪ್ರಾರಂಭ ಎರಡು ಬಂದುಲೆ ಜಯದೀದಿ ಗಮನದಿಲೆ ಈ ಕಾರ್ಯಕ್ರಮ ಭ್ರಾಮರಿ ಸುದ್ದಿವಾಹಿನಿದ ಫೇಸ್ಬುಕ್ ಪಕ್ಕ ಯೂಟ್ಯೂಬ್ ಮುಖಾಂತರ ನೇರ ಪ್ರಸಾರ ಆಗುಂಡು ಏರ್ಪುರ ಈ ಸಭಾಂಗಣ ನಿಜರ ದಯದಿದ್ದಿ ಅಕ್ಲಿಗೆ ಲಿಂಕ್ ಶೇರ್ ಮಾಡ್ತದೆ ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯ ತೂಪುನಂಚಿನ ಅವಕಾಶ ಮಲ್ತುಕೊಳ್ಳಿ ಬಂದು ವಿನಂತಿ ಮತ್ತೊಂದು ಯಕ್ಷಗಾನ ದುಮ್ಮೂಲ ಪರ ಯಾನ ಭಾಗವತ ವಿನಂತಿ ಮತ್ತೊಂದಲ್ಲ
ಅಂಬುರುವದಲನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳ್ ಅಂಬಿಕಾ ಸುತ ವಿಘ್ನರಾಯನ ಬಿರುದು ಸಂಸ್ತುತಿಸಿ ಅಂಬುನಿದೆಯಾತ್ಮಜಗೆ ಕೈ ಮುಗಿದು ಅಂಬುನಿದೆಯಾತ್ಮಜಗೆ ಕೈ ಮುಗಿದ ಮುಜಾಸನವಾಣಿಯರ ಪಾದಾಂಬುಜಗೆ ಪೊಡಮುಡುದವರ್ಣಿಪೆನಿ ಕಥಾಮೃತವ ವಿಕ್ರಮಾರ್ಕನು ಬಂದು ಸಿಂಹಾಸನಕ್ಕೆ ಕುಳಿತನ ಆನಂದದಲ್ಲಿ ವಿದ್ವಂಸರ ಕಂಡೆಲ್ಲ ನಿಂತು ಒಂದು ದಿನ ನೃಪ ವಿಕ್ರಮಾರ್ಕನು ಅಪ್ಪ ಕಾಳಿಕಾದೇವಿ ಹಿರೇ ಸಂರಕ್ಷಣೆ ಮಲ್ಪೆ ಉಚ್ಚನಾಪುರದ ರಾಜ್ಯಸಭೆ ಸೇರದು ಮೀರಲಿಪ್ಪುನಂತ ಜನಮಾನ್ಯನ್ನ ನಡ್ಡೆಡು ಉನ್ನತವಾಯಿಂಚಿನ ಮಯೂರಾಸನನು ಏರೊಂಡೆ ಸ್ತುತಿ ಭಾಟಕೆರ್ನ ಕೊಂಡಾಡದ ಬಾತ್ಯರನ್ನು ಕೇನ್ನಗ ಮನಸ್ಸು ದಿಂಜಿದ ಬರನುಂಡು ಅಂಚನೆ ಎನ್ನ ಸಬಟೆತ್ತಿನ ಪ್ರಜೆಕ್ಕುಲ್ನ ಐಶ್ವರದ ಮೋನೇನು ತೂನಗ ಏತೋ ಕಾಲದಿಂಚ ಯಾನ ಪತೊಂದು ಬೈದಿನ ಅರಸೊತ್ತಿಗೆದ ಈ ಸೂತ್ರಗೊಂಜಿ ಪಿಲವತ್ತುಡು ಬಂದು ಸಮಾಧಾನನು ಮಲ್ತೊಂದಂಚಿನ ಕಾಲ ಉಂಡು
ನಾವು ಆ ನಿಧಿಲು ಅನ್ಪುನ ಪುದರ್ನು ಪಡೆಯಿನಗಳು ನಿಗಲ್ಲಂಚಿನ ವಿದ್ವಾಂಸರು ಈ ರಾಜ್ಯಸಭೆಗೆ ಇಪ್ಪುನವು ಎಂಕಲ್ಲ ಮಾತೆರ್ನಲ್ಲ ಕರಿಜನ್ಮದ ಪುಣ್ಯದ ಫಲ ಅನ್ನು ತೆರೆಯುವೇ ದಾಗಿಂದು ಕೇನೋರನ್ನ ಅಂಡ ಅರಸುಗೂ ಹೆಚ್ಚ ಬಿಲೆನಾ ವಿದ್ವಾಂಸರಿಗೆ ಹೆಚ್ಚ ಬಿಲೆನಾ ಅನ್ನೋ ಒಂದು ಪ್ರಶ್ನೆ ಪುಟ್ಟಿನಿಂದ ಅಂಡ ಆ ಕಾಲುಗಳ ವಿದ್ವಾಂಸರಿಗೆ ಹೆಚ್ಚಿಗೆ ಬಿಲೆ ಒಂದು ಅರಸುಗೂ ಓಲು ಮರ್ಯಾದೆ ದಿಕ್ಕುನು ಮಂದೆ ಸ್ವದೇಶೇ ಪೂಜ್ಯತೆ ರಾಗ ಆಯನ ಊರು ಆಯನ ನೆತ್ತಿಗೆ ನಗುಲ ಅವೇಕ ಜನ ಉಪ್ಪೇರು ಪೂಜೆ ಪುರಸ್ಕಾರ ಮಕ್ಕಳು ಇಪ್ಪೇರು ಸರಿ ಅಂಡ ವಿದ್ವಾಂಸರ ಅಂಚ ವಿದ್ವಾನ್ ಸರ್ವತ್ರ ಪೂಜ್ಯತೆ ವಾ ಜಾಗಿಗೆ ಬಾವಡಿ ವಾ ಊರಿಗೆ ಬಾವಡಿ ಅಗಲ ಒಂಜಿ ಬೇಟನೆ ರೀತಿಯ ಒಂಜಿ ಗೌರವ ಅನ್ಕುನು ತಿಕ್ಕುಡು ಪನ್ಪುನು ಎಂಕನ ಅನುಭವಗಳು ಎಂಕು ತೆರಿನಂಚಿನ ಸತ್ಯ ಇತ್ತೆ ನಿಗಳನ್ನೇ ಕೆಮ್ಮಿಯಾನ ನರಮಾನ್ಯ ಒಂಜಿ ಜಿಜ್ಞಾಸೆ ಪುಟ್ಟಂಡ ತಪ್ಪಾಪುನ ಬಂದೆ ಜಿಜ್ಞಾಸೆ ಮಂಡಿಂಚಿನ ಒಂಜಿ ವಿಚಾರಂ ಒಂಜಿ ವಿಷಯಂ ಒರಿ ಪಂಡಿನೇ ಕೇನಿನಡೆಗೆ ಸಮಾಧಾನ ಮಲ್ತೊನ್ನತ್ತು ನಮ್ಮ ಬುದ್ಧಿದ ತತ್ವಗಳು ವಿಮರ್ಶೆ ಮಾಡ್ತೀವಿ ಎಂಚ ನೀರನ್ನು ಅರ್ಥದ ನಮ್ಮ ಕಲ್ಪನ ಅಂಚನೆ ವಿಚಾರನು ಮಥನ ಮಾಡ್ತದ್ದು ತೆರೆಯೋದನ್ನ ಅಂಡ ಅವು ಜಿಜ್ಞಾಸೆ ಬೋದು ಜ್ಞಾನ ಅಂದ ಸರಿ ದೇವರೇ ವಂಚಿನಂಚಿನ ಪಾಚರ ಉಂಟು ನಾಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ ತತ್ಯೋಗ ಸಂಸಿದ್ಧ ಕಾಲೇನಾತ್ಮನಿ ವಿಂದತಿ ಜ್ಞಾನವೂ ಸರಿಯಾದ ವಿಷಯ ವಸ್ತು ಬೇತು ಪವಿತ್ರವಾಗನೋ ಬೇತದ ಅಲಜ್ಜಿ ಯೋಗ ಮಾಗುಡು ಹೋಯಿ ನಂಚಿನವರಿ ನರಮಾನಿ ಕಾಲಾನುಕಾಲುಡು ಆ ಸತ್ಯನು ಭಿನ್ನೋನ್ವೇ ಅಪಗಂಡ ಜ್ಞಾನಡು ಇತ್ತದ ಅಲಜ್ಜಿ ಈ ಪಾತಿರ ದಾಯಗಂಡೆ ಎಂಕೊಂಡಿ ಜಿಜ್ಞಾಸೆ ಬಿಡುದು ನೀಚಾಗಿ ನವಗ್ರಾಹಕನ ಬಗ್ಗೆ ತೆರೆಯೋನು ಈ ನವಗ್ರಾಹಕನ ಬಗ್ಗೆ ಹಿರಿಗಿನಗಳು ಬಂದಂಚಿನ ಪಾತ್ಯರು ನಮಗೆ ಎಂದ ಈ ಲೋಕಡು ಪುಟದ ಬತ್ತಿನಂಚಿನ ಜೀವರಾಶಿ ನಮಿ ಬದುಕದ ಮಿತ್ತು ನೇರವಾಗಿ ನಂಚಿನ ಪ್ರಭಾವ ಇಪ್ಪು ನಿನ್ನಾಂಡ ನವಗ್ರಹಕ್ಕಲೇಗು ಆ ವಿಷಯ ಸತ್ಯಾಂಗ ನಂಗೆ ತೆರೆಯುನಿಯಪ್ಪ ಬಾಲ್ಯದ ಜಾತಕ ಮಲ್ಪನಾಗ ಜೋಯಿಸಿದ ಬರೆದು ಕೊಡ್ನೆಟ್ಟು ನಂಗೆ ಸತ್ಯ ಅಂತ ತೆರೆಯು ಪದರಾಡು ಇಲ್ಲುಲ್ಲಡು ವಾ ಇಲ್ಲಡು ವಾಗ್ರಹ ಇತ್ತುಂಡ ಆ ಜೀವರಾಶಿಗೆ ಎಡ್ಡೆ ಹತ್ತಿರ ಹಾಡು ಪಂಪುನನ್ನು ಪುರೋಹಿತೆ ಎಲ್ಲಿಪ್ಪುನಗನೇ ಬಂದ್ಪೇರು ಅಂದಂತೆ ಅಪ್ಪ ನಂಗೆ ಮುಟ್ಟೋಳು ನಮ್ಮ ಬದುಕದ ಪ್ರತಿಯೊಂದು ಎಡ್ಡೆಪ್ಪುಗು ಹತ್ತಿರ ಹಾಳುದು ನೇರವಾದ ಪ್ರಭಾವ ಕೊರ್ಪುನಂಚಿನ ಆ ಗ್ರಾಹಕನ ಬಗ್ಗೆ ನನ್ನಾತ ತೆರೆಯು ನೋಡು ತೆರೆಯುನ್ನ ಕಡಿಮೆ ಆಡುವಂತ ಜಿಜ್ಞಾಸ ಕೊಡುವುದೇ ಅಂಚಾದು ಇನ್ನು ನಿಗಾಳ ಕೆಮ್ಮಿಯ ಆ ವರ್ಮ ಗ್ರಹಕುಲೆಡು ಬಹು ಗ್ರಹ ಮಲ್ಲೆ ಮಲ್ಲ ಅಂಡವು ದಾಯಗ ಮಲ್ಲೆ ಆ ಗ್ರಹದ ಮಹಿಮೆ ಎಂಚಿನ ನಮ್ಮ ಮಿತ್ತ ವಾನಮುಂದ ಪರಿಣಾಮ ಕೊಟ್ಟು ಈ ವಿಷಯ ಮಾತನಿಗಳು ಪನೋಡು ರಾಜ್ಯಸಭೆಗೆ ಮಾತ್ರ ಅರ್ಥ ಆಗ್ಬೇಕು ಪನೋಡು ಒಂದು ನಿಗಳ ಕೇಳನ್ಯ ಅಂಗೀರದ ಮಜದ ಗುರುವಿನ ಮಂಗಲ ಮಹಿಮೆಗೆ ವರ್ಣಿಸಲು ಅಂಗೀರದ ಆತ್ಮಜ ಸುಮನಸ ಗುರುವಿನ ಮಂಗಲ ಮಹಿಮೆಯ ವರ್ಣಿಸಲು ಅಂಗಜಾರಿಗೆ ಅಸಾಧ್ಯ ತ್ರಿಜಗವೇ ಮನೆಯುವುದು ತ್ರಿಜಗವೇ ಮನೆಯುವುದು ತುಂಗಾದಿ ಮಂತಾಗಿ ಪತಿಗೆ ಸುಮನಸ ಗುರುವಿನ ಮಂಗಳ ಮಗಿಮೆಗೆ ರಾಯ ಗಟ್ಟಿ
ಆತರ ಎನ್ನಗ ಬಾರಿ ಸಂತೋಷ ಅಂಡು ನನಗೆ ಪಾತ್ಯ ಮಗಳು ಎನಲೊಬ್ಬ ಪಂಡಿತನು ಎನಲೊಬ್ಬ ಪಂಡಿತನು ಜನಪವರದನಗ ಸೂರ್ಯದನಯ ಶನಿರಾಯನ ಗಣ ಮಹಿಮೆಗಳನ ಎನಲೊಬ್ಬ ಪಂಡಿತನು ಎಡಮ ಗ್ರಹದ ಬಗ್ಗೆ ಈ ಪರ್ವಕಾಲಡು ಒರಿಯೊರಿ ಪಂಡಿತರನ್ನಕ್ಕೂ ವಿಸ್ತಾರವಾದ ಹುಡ್ಪಾದ ಸಬಿಕೆರೆಗೆ ಇರೆಗೆ ಮಾತೆರೆಗ್ಲ ತೆರಿವು ಲೆಕ್ಕ ಬಂಡೇರು ಹಂಗ್ ಅರಂತಡೆಟ್ಟು ಸೇರ್ದಿನಕ್ಕಿನ ಸಬಿಕೆರು ಮಾತ ಕೆವಿ ಗೊಂಡೆ ಮಲ್ತುದು ಕೇನೊಂದುಲ್ಲೇರು ತರೆನ್ ಅಲ್ಗಾ ಒಂದುಲ್ಲೇರು ಅರ್ಥ ಎಡ್ಡ ರೀತಿಯ ಪ್ರತಿಕ್ರಿಯೆ ಅಂದು ಬನೋಲಿ ಒರ್ಮನೆ ಗ್ರಹದ ಬಗ್ಗೆ ಕಡೆತ ಗ್ರಹದ ಬಗ್ಗೆ ಯಾನಿತ್ತೆ ಈ ಸಭಿಕೆಯನ್ನು ನಡುಟ್ಟು ಪಣಿಯರಿಗೆ ಲಕ್ಕದುಂತಿಯ ರಸುಲೆ ಒರ್ಮನೆ ಗ್ರಹ ಶನಿ ಗ್ರಹ ಮಾತ ಗ್ರಹಕ್ಕೆಲ್ಲ ಶ್ರೇಷ್ಠವಾಯಿನಂಚಿನ ಗ್ರಹ ಶನಿ ಗ್ರಹ ಐತ ಆ ಗ್ರಹದ ಬಗ್ಗೆ ಕೇನುಡುಂದ ಅಂಡ ಐಕ್ಲ ಒಂಜಿ ಪುಣ್ಯ ಓಡಿಗೆ ರಸುಲೆ ಗಮನ ಕೊಡ್ತು ಮಾತೆಲ್ಲ ಕೇನೋಡು ಭದ್ರಕಾಯನು ಶನಿಯು ಭದ್ರಕಾಯನು ಕ್ಷುದ್ರಕಾಯನು ನಿನ್ನಿಸೆ ಶುದ್ಧ ಮನದೇನುತಿಸಿದ ನಿನ್ನಿಸೆ ಶುದ್ಧ ಮನದೇನುತಿಸಿದ ಜನರ ಕಷ್ಟ ತಿದ್ದು ಗುಣವಂತನು ನಿನ್ನಿಸೆ ಶುದ್ಧ ಮನದೇನುತಿಸಿದ ಜನರ ಕಷ್ಟ ತಿದ್ದುವ ಗುಣವಂತನು ಶನಿಯು ಮಹಾಪ್ರಭು ಲೋಕಗೂ ಗೊಲ್ಪುಗೂ ನಂಚಿನ ದೇವೇರಿ ಕಣ್ಣಿಗೆ ತೋಜುನಂಚಿನ ದೇವೇರ ನೇಸರ ದೇವೇರಿ ಅರ್ಣಾಬಕ ಛಾಯಾದೇವಿನ ದಾಂಪತ್ಯಡು ಪುಟ್ಟಿನಾಯನೆ ಶನಿ ಶನಿನ ನಿಧಾನವಾಯಿನಂಚಿನ ಚಲನೆ ಇತ್ತಿ ನಡೆದವರಾಯಿಗೆ ಶನಿಶ್ಚರ ಅಂತ ಬುಧಾರ ಮಹಾತ ಗ್ರಹಕ್ಕೆಲ್ಲ ಶ್ರೇಷ್ಠವಾಯಿನಂಚಿನ ಗ್ರಹ ಶನಿ ಗ್ರಹ ದೇವ ನೀಲ ವರ್ಣದಾಯಿ ಸಖ್ಯದ ಮಿತ್ತು ಕುಲೊಂದು ಮೂಜಿ ಲೋಕನು ಸಂಚಾರ ಮಲ್ಪುನಾಯಿ ಸಂಚಾರ ಮಲ್ಪುನಂಚಿನ ಶನಿಶ್ಚರಗ್ ಈ ಜಗತ್ ತ್ರಿಕಾಲ ಪೂರ್ವಕಾಲ ವರ್ತಮಾನ ಕಾಲ ಭವಿಷ್ಯದ ಕಾಲ ಈ ತ್ರಿಕಾಲದ ಬಗ್ಗೆ ಎಡೇನೆ ತನ್ನ ಜ್ಞಾನದ ದೃಷ್ಟಿಡು ತೆರೆಯೊನ್ನಂಚಿನ ಸಾಮರ್ಥ್ಯ ಶನಿಗುಂಡು ಆತ ಮಾತ್ರ ಎದುರು ಕೋಪದ ಇಲಾಯದ್ದು ಪ್ರಳಯ ಕಾಲದ ರುದ್ರನ ಸ್ವರೂಪ ಶನಿಗೆ ಬಂತು ಹುಟ್ಟಿ ಸತ್ತಿಗೆ ತನ್ನ ಅಮ್ಮೆರ್ನ ನಿಂತು ವಕ್ರ ದೃಷ್ಟಿದೆಯೇ ಆ ನೇಸರ ದೇವೇರ್ನ ರಥಡೆಗೆ ಉಂತುದುಕೊಂಡು ನೇಸರ ದೇವೇರ್ನ ರಥತ್ತ ಏಳು ಕುದುರೆಲನ ಕಣ್ಣು ಅಕ್ಲಿಗೆ ಕಣ್ಣು ತೋಜಂದು ಲೆಕ್ಕ ಅಂಟುಕೊಂಡ ಆ ವಕ್ರ ದೃಷ್ಟಿದಾರ ಲೋಕನೇ ಉಂತುದುಕೊಂಡು ಏಪಲ ಇತ್ತಿ ಲೆಕ್ಕನ ಚಾಲನೆ ಲೋಕದ ಅಡೆಗೆ ಉಂಟುದುಕೊಂಡು ಸೂರ್ಯದೇವರು ತರತಕ್ಕಾಯಿ ಬೆಟ್ಟಿಗೆ ಶನಿ ತನ್ನ ದೃಷ್ಟಿನ ಅಲ್ಪದ ಚಿರ್ಕಾಯಿ ನೆಡ್ದವರ ತುಂಬದ ಲೆಕ್ಕನೆ ಮತ್ತು ಸರಿಯಾದ ನಡ್ಕೊಂಡು ಬರ್ತದೆ ಪ್ರಭು ಪರಮೇಶ್ವರನೇ ಆರಾಧನೆ ಮತ್ತೊಂದು ಬತ್ತಿನಂಚಿನ ಶನಿ ಶ್ರೀಮನ್ನಾರಾಯಣ ದೇವರು ಅನುಗ್ರಹ ನಿಗ್ರಹ ಶಕ್ತಿ ಸಾಮರ್ಥ್ಯದಿ ಉಂಡೆ ಮಾತ ಗ್ರಹಗಳೆಲ್ಲ ಶ್ರೇಷ್ಠ ಅಂತ ಬಂದ್ಬ ಉಂಡೆ ಅಂಚಿನ ಶನಿ
ಉದ್ಧಾರ ಮಲ್ಪೆ ಬರ್ಪುನಂಚಿನ ಕಷ್ಟ ಕಾರ್ಪೋಲ್ಯನೇನು ದೂರ ಮಲ್ಪೆ ಒಂಜಿ ವೇಳೆ ನಿಂದನೆ ಮಲ್ತನಂದಾಂಡ ಅಂಚಿತ್ತಿನ ಶನಿ ಎದುರು ಕೋಪಿಯೇ ಕಾಲ ಸಹಜನ ಸೂತ ಸಗಿತಲಿ ಬಿದನ ಪಾದಿಸಿದ ನೀಲವರ್ಣನು ನಿರ್ಮಲ ಆತ್ಮಜನೋ ತಾಳಲಾಗದು ಮುನಿದನಾದರೆ ಪ್ರಭುವೇ ಕಾಲ ಸಹಜನೋ ಸೂತನಗಿದಲಿ ಬಿದನ ಪಾದಿಸಿದ ಆಳ್ಮೇಲುಗಳೆರಡನು ದನಿಪರ ಕಾಲ ಕಾರಣ ಬಾದಿ ಬಸಿದ ವಾಯಸರುಡನ ತಗಿಗೆ ಸರಿಯಾದ ಗ್ರಹ ಇಲ್ಲ ಕಾಲ ಕಾಲನ ಬಾದಿಪ ಶೀಲವಾಯಸರುಡನ ತಗೆ ಸರಿಯಾದ ಗ್ರಹರಿಲ್ಲ ಪ್ರಭುವೇ ಪಿತನ ಬಾಧಿಸಿದ ಸಚಿತಲೇಕಿಗೆ ಪ್ರಭುವೇ ಅರಸುಲೆ ಪಂಡಿತರೇ ಆ ಶನಿಗ್ರಹನ ಪೂಜಿಸಾನಂದ ಅಂಡ ನಮ್ಮ ಬದುಕಡ ಬರ್ಪುನಂಚಿನ ಕಷ್ಟ ತರೆಕ್ ಬೂರ್ ನಾವು ಬುಗೆಲಗ ಬೂರ್ದು ಬೋಪುಂಡು ಅತ್ತಂಡ ಕಣ್ಣಗೆ ಬರ್ಪು ನಾವು ಗನ್ನದ ಸೀಮೆಗೆ ಕೊಲ್ತುದು ಬೋಪುಂಡು ನಮ್ಮ ಪಾಲಿಗೆ ಎದ್ದಾಪುಂಡು ಆಯ್ನ ಇರು ಪೂಜಿಸಾವಡು ಇರ್ನ ಜಾತಗಳು ಶನಿ ಪ್ರವೇಶ ಮಲ್ಪರಲ್ಲೇ ನಂಬುಲೆಯ್ಯ ಸುಗಿಪುಲೆ ನಾನು ಪೂಜಿಸವಡು ಎಂದು ಮಾದನು ಕೇಳಿದು ನಗುದಗರಂಗ ವಿಪ್ರಮನು ಮಾತ ಮಂದನನ ಹೊಗಳಬೇಡ ಮಂದನನ ಹೊಗಳಬೇಡ ಪಡೆದ ಪಿತನೆಂದರು ಬಿಡದಿಗಳು ಮೂಡ ಪಡೆದ ಪಿತನೆಂದರು ಬಿಡದಿಗಳು ಮೂಡ 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 ಎಂದ ಮಾದನ ಕೇಳುತ್ತ ಇರ್ನ ಪಾತೆರೊಂದಕ್ಕೆ ಎನ್ನಗ ತೆಲಿಕೆ ಒಲ್ತು ಬರ್ಪುನು ಗೊತ್ತಾಗಬೇಕು ಅಯ್ಯೋ ದೇವರೇ ವಿದ್ವಾಂಸರಿ ಎಂಕು ಬೊಕ್ಕ ಪ್ರಜೆಕುಲು ಸರಿಯಾದ ಒಂದು ಗ್ರಹದ ಮಧ್ಯೆ ತೆರಿಗೆ ನೋಡು ಪಂಕುಲ ಉದ್ದೇಶನು ನಾನು ಎಡ್ಡ ಪಾಚರ ಇರು ಪನ್ವರನ್ನು ಗ್ರಹಿತಯಾನ ಹಿರಿಯರು ದುಂಬು ಪಾತ್ಯರ್ನಗೂ ಮಾತ ಈ ನಾ ಮನಿ ಪಾಚರ್ತಿಗೆ ಆ ಗ್ರಹಕುಲ್ನ ಪುಟ್ಟು ಐತ ಎಡ್ಡೆಪ್ಪು ಐತ ಮಹಿಮೆಯನ್ನು ಕೊಂಡಾಡೊಂದು ಪೋಯರು ಈ ರಂಚತ್ತು ಈ ಪಂಚಾಂಗ ಬಾಡ್ನಿಯೇ ಬಾಲ್ಯ ಪುಟ್ಟುನಗ ದಾದ ಮಾತ ಕೆಟ್ಟ ಪರಿಣಾಮ ಆತನ ಬಂದ್ಪಡ್ತೆ ಸುರುಗುರು ನೀರು ಅಪ್ಪೆಮ್ಮೆಗ ಜೋಕುಲು ಪುಟ್ಟುನು ಅಗಲ್ಲ ಜೌವನಾದಿಗೇನು ತಗ್ಗಾರ ಕುಲತ ಉದ್ಧಾರವು ಓಡದು ಜೋಕುಲು ಪುಟ್ಟುನು ಸಂತಾನ ಬುಲೆವುನು ಇನಿಕಾನಗ ಸೂರ್ಯದೇವರಿಗೆ ಪುಟ್ಟಿನಂಚಿನ ಬಾಲೆ ಪುಟ್ಟಿಬೆಟ್ಟಿಗೆ ದೃಷ್ಟಿ ದೀಂಡು ಒಂದು ಎಡ್ಡೆ ಬಾಲೆ ಅಂತ ಪನೋಲಿಯನಮ್ಮ ದೃಷ್ಟಿ ದೀ ಬೆಟ್ಟಿಗೆ ಸೂರ್ಯದೇವರಿಗೆ ಕುಷ್ಠರೋಗ ಉಣ್ಣಾಡು ಅರ್ನ ಗತಿ ಉಂಟುಂಡು 7 ಕುದುರೆಲ್ಲ ಕಣ್ಣು ಕೊಟ್ಟಾದು ಹೋಯ್ದುಂಡು ಸಾರಥ್ಯ ಅರುಣ ನಿಷ್ಕ್ರಿಯ ಆದುಪೋಯಿ ಒಟ್ಟು ಅರ್ಥದಾದ ದಿನಾಲ ಎಂಚ ರಾತ್ರ ಪಗೆಲು ಈ ಋತುಮಾನ ಯವ್ವೇ ಭೇದದ ಅಂತ ತಿರ್ಕೊಂಡು ಕೂಡ ಕಾಲಚಕ್ರ ಐಕು ಬ್ರಹ್ಮದೇವರನ ಅನುಗ್ರಹ ಸೂರ್ಯದೇವರಿಗೆ ಒಂಜಿ ಕ್ಷಣಲ ಈ ವಿಶ್ರಾಂತಿ ಪಡೆಯಂದೆ ನಿನ್ನ ರಸೊಟು ಏರ್ದು ಈ ತಿರ್ಕೊಂಡೇ ಇಪ್ಪಡು ಅಂಚಿನ ರಸನು ಉಂಟಾಯೇ ಬಂಕುನಲ್ಪ ಸೃಷ್ಟಿಕರ್ತ ಅಂಚಿನ ಬ್ರಹ್ಮದೇವರೇ ನಿಘಂಟು ಮಲ್ತಿನ ಸಂಕಲ್ಪಗೆ ತಡೆವರಿಯೇ ನಾಡು ಒಂದು ಲೋಕದ ಎಡ್ಡೆಪ್ಪು ಮಲ್ಪರ ಪಿದರ್ದಿನ ಬಾಲೆ ಅತ್ತನ್ನಾಡು ಒಂಜಿ ಅಂಚ ಬೊಕ್ಕೊಂಜಿ ಬಂಡರೀರು ಮಾತೆರ್ಲ ಬತ್ತದು ಕೊಂಡಾಡಿಯರು ಸುತಿ ಮಲ್ತೇರು ಅದಕ್ಕೆ ಎಡ್ಡೆ ಆಡಿರು
ನಮ್ಮ ಮಾತ ಕೊಂಡಾಡೋಳು ಇಜಿಲ್ಲ ಕಷ್ಟ ಕೊರ್ಪೆ ಭದ್ರಾಟ ಇಲ್ಲದ ಬೊಗ್ಗಿ ನಿಂದಾಂಡ ದ್ವಾದಶೋಡು ಎತ್ತಿ ನಿಂದಾಂಡ ಮಾಮಲ್ಲ ಸಂಕಟ ಬರೆಯಲು ಸಾಧ್ಯ ಉಂಟು ಈ ನಮೂನಿ ಮಾತ ಪಣಮುಲ್ಲರಿ ಈರು ಬಾರಿ ಪೋಡಿದರು ಪಂಡಿತರೆ ಈರು ಪೋಡಿದರೆ ಎಂಕಲರು ಬೋಡಿ ಒಂದುಲ್ಲರುತ್ತೆ ಈರು ಇಂದೇ ಇರೈ ಹೊಂದ್ಕುಣಿಯಾನು ಒರಿ ಯಾನ್ ಮಲ್ಲ ಜನ ಬಂದು ನನ್ನವರಿಗೆ ತೆರ್ಪಾದು ಕಂಟೆಲಿಗೆ ಭೂತಮಾಲೆ ಪಾಡೋನ್ನತ್ತು ಸನ್ಮಾನ ಪಡೆವನ್ನತ್ತು ఆయన ಯೋಗ್ಯತೆಯನ್ನು ಎದುರ್ದಾಯಿ ಅರ್ಥ ಮತ್ತೊಂದಾಗಿ ಸನ್ಮಾನ ಮಲ್ಪಡು ಗೌರವಗಳು ಇತ್ತ ಈರು ಶನಿನ ಬಗ್ಗೆ ಆತ ಕೊಂಡಾಡುದು ఆయన ಪೂಜೆ ಮಲ್ಪಡು ದಯ ಪೂಜೆ ಮಲ್ಪಡು ಯಾನ ಆರಾಧನೆ ಮಲ್ಪು ನಿಂದಾಂಡ ಕಾಳಿಕಾದೇವಿ ಎಂಕ್ ರಾತ್ರಿ ಬಗೆಲು ಬೆರಿಸಾಯ ಕೊತ್ತೊಂದು ವಾಗ್ದಾನ ಮಲ್ದಿನಂಚಿನ ಬೇತಾಳನ ಆ ಶಕ್ತಿದ ಬೆರಿಸಾಯ ಎಂಕ್ ಯಾವ ಕಾಲಗಳು ಇಪ್ಪುನಂಚಿನ ಪೊರ್ತುಡು ನನೊಂದು ಶಕ್ತಿಲು ಪೂಜೆ ಮಲ್ಪುನಂಚಿನ ದರಿದ್ರ ಎಂಕು ಬೈದು ಅಂಚಾದಿರಿಗೆ ಹೊಂದ್ಕುಣೆಯಾನು ಶನಿ ಕುಟುದು ಈ ನಮೂನಿ ಮಲ್ದೆಂದಾಂಡ ಆಯ ಮಗೆ ಎತ್ತಾಯ ಎಟ್ಟ ಭಾಷಣ ಮನ್ಕುಣಂಡ ಪುತ್ರನಲ್ಲ ಅಪುತ್ರ ಅಪುತ್ರ ಜರಯದಿರು ಶನಿಯನಿನಿದು ಕೋಪವನೋ ತರಿಗರಿಸಲಾಗದೆ ಇರಿತು ಜರಯದಿರು ಶನಿಯ ಇನಿತು ಸಿರಿಧೈರ್ಯ ಸಾಹಸದ ವ್ಯರ್ಥವಯ್ಯ ವ್ಯರ್ಥವಯ್ಯ ದರೆಯೊಳಗಿದಿರು ಇಲ್ಲವೋ ದರೆಯೊಳಗಿದಿರಲ್ಲವೋ ಜರೆಯದಿರು ಶನಿಯ ನಿನಗೂ ಪಂಡಿತರೇ ಶನಿನಿಂದ ಮಲ್ಪಡೆ ಅರಸುಲೆ ಶನಿನಿಂದ ಮಲ್ಪಡೆ ಶನಿ ಒಂಜಿ ವೇಳೆ ಮೂನಿಯನ್ನಾಂಡ ಐಶ್ವರ್ಯ ಬಲ ಅಧಿಕಾರ ಬಲ ಬಹುಲ ತನ್ನ ಬದುಕಿಡು ಕೆಲಸ ದಾಂತಿಲೆಕ್ಕಾದು ಬಹು ಮಲ್ಪಡೆ ಅರಸುಲೆ ಶನಿನಿಂದ ಮಲ್ಪಡೆ ಈರು ಪಂಡಿನೇನೆ ಎಂದು ಸ್ವೀಕಾರ ಮಲ್ಪರ ಇತ್ತಿನಂಚಿನ ಬುದ್ಧಿದಯ ಈ ವಿಕ್ರಮ್ಯಾಪ್ತಿ ಅಂತ ಸುರುಟೆ ಇರೈ ಪಂಡೆ ಎವೇ ವಿಷಯ ವಿಚಾರ ಸರಿಯಾದ ವಿಮರ್ಶೆ ಮಲ್ಪುದ ಆ ಒಂದು ಮಾತ್ರ ನಾನು ಸ್ವೀಕಾರ ಮಾಡ್ಬೋದು ಏನು ಅಂತರಾತ್ಮ ಮೇಲೆ ಒಪ್ಪರ ಸಾಧ್ಯ ಇಜ್ಜಿ ಅಂಚಿನ ಸಂತಾನ ನೆಡ್ಡ ಸಂತಾನ ನಾನು ಬಂದ್ಬಿಡೇಜ್ಜಿ ಧಿಕ್ಕಾರ ಧಿಕ್ಕಾರ ಬಿಡು ಬಿಡಲು ಬಿಡ ಶೂರ ವಿಕ್ರಮ ಕೇಳೆ ಗಂಗಡ ದುಡಿದಿ ದಕ್ಷಿಣ ಕರೆಗಿಳಿದು ಬಂದು ಮಹಿಮೆಯ
ಅರಿಯದಾದೆ ನಿನ್ನ ಮಹಿಮೆಯ ಅರಿಯದಾದೆ ನಿನ್ನ ಮಹಿಮೆಯ ಜರಿದೆ ನಿಂದು ಕ್ಷಮಿಸೋ ಎನ್ನ ಜರಿದೆ ನಿಂದು ಕ್ಷಮಿಸೋ ಎನ್ನ ಉರಿಯೋ ಕರುಣೆಯ ಅರಿಯದಾದೆ ನಿನ್ನ ಮಹಿಮೆಯ ಮಾಮಲ್ಲ ಶಕ್ತಿ, ಮಾಮಲ್ಲ ಚೇತನ ಸ್ವರೂಪ ರಾಜ್ಯಸಭೆದ ನಟ್ಟುಬಟ್ಟು ಇಂಚಿನಂಚಿನ ಪೊಟ್ಟುಡು ಆಸ್ಥಾನದ ಗಜಗೊಂಡಲೆ ಗಡಗಡ ಗಡಗಡ ನಡುಗರ ಸುಮಾರು ಶಾಸಮಿ ಊರಿನಿಂದ ಶಬ್ದಗಳನ್ನು ಮನ್ಪುನಂಚಿನ ನಿಶ್ಶಬ್ದ ಪ್ರಜಾ ಪರಿವಾರ ಮಾತ್ರ ರಡ್ಡುಗಣ್ಣು ಸಾರಗಣ್ಣು ಮತ್ತು ರೂಪುನಂಚಿನ ಈ ಪೊಟ್ಟು ಬೇರೆ ಬೇರೆ ಅಲ್ಲಿ ನಾಲಾಡಿದ್ದೆ ಅನ್ಕೊಂಡೊಂದಿಲ್ಲ ತೆರಿಯಂದೆ ಪೋಯ ಪಂಡಿತರ ನಡ್ಯದ ವಿಚಾರ ವಿಮರ್ಶೆ ಮಲ್ಪುನಂಚಿನ ಪೊಟ್ಟುಡು ಎನ್ನ ಗೇನುಗು ಸ್ವೀಕಾರ ಮಾಡ್ತಾರ ಆಪುಜ ಅದನ್ನು ತಿರಸ್ಕಾರ ಮಾಡ್ತೀನಿ ಅಂದ್ಯಾನ ಎನ್ನ ಬುದ್ಧಿದ ಸಾಮರ್ಥ್ಯವು ಸರಿಯಾದ ಮಾತೇರಿನಿ ಅಂದು ಐಕೆ ಕಿಸಿರು ಮಾಡ್ತದೆ ಜತ್ತದ ಬರ್ತದೆ ನಿನ್ನ ಉಡಾಯ ಈ ನಮಗೆ ದೈತದ ಪಾತ್ರ ನಂಚಿನ ಪೊಟ್ಟುಳೆ ಎನ್ನ ಉಡಲಡು ಕೋಡಿಗದ ಬೀಜ ಇಲ್ಲವರೆ ಸುರುವಾಣು ದೇವರ ಇದುಂಟ ಕೋಡಿ ಮತ್ತು ಶಬ್ದದ ಅರ್ಥನೇ ತೆಗೆಯನ್ನಿನ ವಿಗ್ರಹ ಮಾಡಿದ್ದು ಇರ್ನ ದಡಿಗೆ ಓಡಿದು ಹೋದು ಇರ್ನ ಎದುರು ಬತ್ತು ಇದೆ ಇರುಡೆ ಕೇಳಿ ಅಂತ ಹೇಳ್ತದಲ್ಲ ಕುರುಬಾಲನ ದೆತ್ತಿ ನಂಚಿನ ಅಪ್ಪೆ ದೆತ್ತು ಭತ್ತು ನಂಚಿನ ಹುಟ್ಟು ಆ ಬಾಲ ಅಪ್ಪನ ತಿಗರಿಗೆ ದೊಂಪುಣು ಮಂಪುನ ಬೇಜಾರಡ ಅಪ್ಪೆ ಬಾಲನ ಉಯ್ತು ತಪ್ಪು ಜೋಗತ್ತು ದೇವರ ನಕ್ತಿ ಬಂದ ಅಪ್ಪನ ಸ್ಥಾನಗೆ ಪುಣ್ಯಾತ್ಮರು ಹಿರಿಯರು ಬಂದ ಪಾತ್ರ ಉಂಟು ಅಂಚಾದಿರ್ನ ಕಾರಮುದ್ದಿರು ನಟ್ಟು ಬಾಲ ಬಲ್ದಿನ ತಪ್ಪು ಒಂದು ಸರಿಗೆ ಕ್ಷಮೆ ಕೊಡ್ತು ಆಗದು ಆಗದು ಎಲ್ಲವೂ ಅಂಚಿನ ಜೋಕುಲು ಜಾಯಮಾನಗು ಬರ್ರೆಬಲ್ಲಿ ಒಂದು ದೇವರನ ಸಂಕಲ್ಪ ಏರ್ ಅಪ್ಪೆಮ್ಮಗು ಗುರು ಹಿರಿಯರಿಗೂ ರಾಜಗೂ ಪ್ರಾಣಿರಿಗೂ ಗೋವುಲೆಗೂ ತುಳಸಿಗೂ
ಗೌರವ ಗೊರ್ಪೆರ ಅಲ್ಪ ಲಕ್ಷ್ಮೀ ಪ್ರಾಪ್ತಿ ನಾರಾಯಣ ಸನ್ನಿಧಿ ಸೂರ್ಯಜನ ಕಣ್ಣು ಎಂತಲಿನ ನವಗ್ರಹಕ್ಕಲಕ್ಕಲ ಸೃಷ್ಟಿ ಆ ದೃಷ್ಟೇ ನಾತ್ರಗೆಟ್ಟೆಪ್ಪು ನೆರ್ತುಂಬು ಏರು ಎಂಚ ಮಲ್ದೇರು ವಾಸಿಕ್ಷ ಕೊಡ್ತನು ಅವಲ್ಪ ಅಪ್ರಸ್ತುತ ನಿನ್ನನ್ನು ಮಾಪ್ಪಲ್ ಕೊಡುന്ന ಅಂಡ ಒಂಜಿ ತುಂಡು ಐಕು ಅವು ಇಟ್ಟದ ಪುರ್ತತ್ತು ಐಕು ಬೋಡಾದು ನಿನ್ನ ರಾಶಿಗ ಪ್ರವೇಶ ಆಪುನೆ ಎಂದು ಒಂದು ಚರಣವ ಬಿಡಿಯೇ ಬಿಡನ ಓದರಿಸುವೆನು ನಿನ್ನಯ ರಾಶಿಯ ಹೀನಾನಂತೆ ನುಡಿದನೇಗೆ ಹೀನಾನಂತೆ ನುಡಿದನೇಗೆ ಬೋನುದನುಜ ಮುಡಿದ ಮೇಲೆ ಕಾಣೆ ಸುಖದ ದಾರಿಯ ಶಿವನೇ ರಡನೆ ಶಂಕರನೇ ವಿಷಯಗಲ್ಲಿಯಡಿಯನ್ನು ನಾರಾಯಣ ಆನಂದ ಪಾತೆರ ವಿಧಾಂಡ ಆಸ್ಥಾನದ ವಿದ್ವಾಂಸರು ಮಾಮಲ್ಲ ವಿದ್ವಾಂಸರು ಅವರು ಪಂಡಿನಂಚಿನ ಪಾತೆರಡು ಅನುಗಾಲದ ತರೆತಗ್ಗಾವು ನಿತ್ತಿನಂಚಿನ ವಿಕ್ರಮೇ ಇನಿತ ದಿನಟ್ಟು ಸಿಗಲೇ ಮರತ್ತದಾಗನೆದು ಉಂಟುದು ಆ ಪಂಡಿತರ ಪಾತೆರಗು ಬಿಡನೇ ಬರಂದೆ ಜಾಣ ಬಂಡಿನವೇ ಸತ್ಯ ಬಂದು ವಾದ ಮಾಡ್ತಾರೆ ಅಂತ ಗಡಿಯನೇ ಅಯ್ಯೋ ದಾಲ ತೆರಿಯಂಜಿನೆಯ ತಪ್ಪು ಮಲ್ತಿನಿಂದ ಹಿರಿಯ ಬಂದಿರ ಕ್ಷಮೆ ಬರುವುದಿಲ್ಲ ತೆರೆದಿನ ತಪ್ಪು ಮಲ್ತಿಂದ ಆಯ್ತು ಕ್ಷಮೆ ದಿಪ್ಪರ ಸಾಧ್ಯ ಉಂಟ ಆಯ ಐದು ಪ್ರಾಯಶ್ಚಿತ್ತ ಮಲ್ಕೊಂಡು ಶಿಕ್ಷದ ರೂಪ ದೇವೆಲ್ಲ ಬಂಡಿನವ್ರಿ ಸಾಮಾನ್ಯ ಜನ ಅತ್ತಿ ನಿನ್ನ ನಡೆಬೊಕ್ಕ ನುಡಿ ನಿನ್ನ ಪ್ರಜೆಕ್ಕಲೆ ಕೊಂಚ ಆದರ್ಶ ಬಂದಾಪು ಇನಿತ ದಿನೊಟ್ಟು ಈ
ಎಲ್ಲ ಅಗುಲ್ಲ ನಿನ್ನ ಸಾಧಿನ ಭಕ್ತರ ಸಾಧ್ಯ ಉಂಟು ಈ ಬಾತ್ಯರ ಸತ್ಯ ನನ್ನ ನೆನಹಿನವರು ಕಾರ್ಯವು ಚೆನ್ನ ಹಡೆ ಲೋಕ ಕನ್ಯ ದೈವವ ದೇಕಿ ತಾನೇ ದೈವರೂಪಿ ಎಂದ ಒಂದು ಬಾತ್ಯರ ಉಂಟು ನಮ್ಮ ಎಣ್ಣೆ ಲೆಕ್ಕನೆ ಪೂರ ನಡಪುನುಂದಾಂಡ ಈ ಲೋಕರು ದೈವ ದೇವರೇ ಪಂಪುನಂಚಿನ ಶಬ್ದದ ಅರ್ಥ ಅಂಡಲ್ಲ ಅದೊಂದು ದೈವ ದೇವರ ದಯಬೋಡು ನಮ್ಮನೇ ದೇವರತ್ತ ಅಪಗಾಂಡ ನಮ್ಮ ಏತು ಕಲ್ತಂದಲ್ಲ ಕಡಿಮೆ ಏತು ತಿರಿಂಡಲ ಕಡಿಮೆ ಈ ಲೋಕನು ಒಂದು ಮಂತಿನಂಚಿನ ದೇವರನ್ನ ಎದುರು ನಮ್ಮ ಮಾತ ಬಾರಿ ಮಲ್ಲ ಸೊನ್ನೆನೇ ಆಗುಲ್ಲ ಪಂಪುನ ಸತ್ಯನು ತೆರೆಯಂಡ್ರೆ ನಂಗೆ ಒಂದು ಆಯುಷ್ಯನೇ ಕಡಿಮೆ ಅದು ಬೋನುಂಡಿದೆ ಬೇತಾಳನ ಅನುಗ್ರಹ ಉಂಡೆ ಎಂಕು ಕಾಳಿಕಾದೇವಿ ಒಲಿದು ಎಂಕು ಚಂದ್ರಾಸ ಕಡ್ಕೊಂಡು ಕೊಡ್ತೀನಿ ಮಾತ್ರ ಎನ್ನ ಆಯುಷ್ಯನ ವೃದ್ಧಿ ಮಾಡ್ತೀನಿ ಮೂಜಿನ ಶಕ್ತಿ ದಾಯಬೋಡು ಒಂದು ಕೇಂಡೆ ಶನಿದೇವರು ಗುರುನೆಂಚಿನ ಅಪ್ಪಣೆದಾದ ಎನ್ನ ಸಂಕಲ್ಪದ ಲೆಕ್ಕನೆ ನಡಪರ ಇತ್ತಿನವು ಇನ್ನು ಒಟ್ಟು 7 ಇತ್ಯರಿಂದ ಅಂಡಲ್ಲ ಕಡವಂಪು ನಾವು ಎನ್ನ ಸಾಧಿಗಿಜ್ಜಿ ಅಪಗಾಂಡ ಅರ್ಥ ಮಾಡ್ಕೊಂಡು ಖಂಡಿತವಾದ ಎನ್ನ ರಾಶಿಗೆ ಪ್ರವೇಶ ಮಂತದ್ದು ಎಂಕು ನಾನಾ ರೀತಿಯ ಕಷ್ಟನು ಕೊಡ್ತಾ ಬಂದ್ಕೊಂಡು ವಾಗ್ದಾನ ವಾಕ ಅಲಬುಲ ಸುಳ್ಳವರ ಸಾಧ್ಯತೆ ಉಪ್ರಿನೇ ನೀರು ಬರುಳೆತ್ತು ತಾನೇ ಮಾಡ್ತೀವಿ ಇನ್ನ ಕೈ ಪೋವು ಕಾರು ಪೋವು ಒಂದು ದೇವೇರು ಬಂಡೇರು ಕೈ ಕಾರು ಮಾತ ಕಡೆ ಒಂದು ಬದುಕು ನಾಂಡಲ್ಲ ಹೆಚ್ಚಪ್ಪ ನಿನ್ನನ್ನು ಇತ್ತೇನೆ ಕೆರ್ಪೆಂದು ದೇವೇರು ಪಂಜೇರು ಒಂದು ವೇಳೆ ಕೆತ್ತು ಎರಡೇ ಕೆತ್ತು ಶಿಕ್ಷೆಯನ್ನು ಅನುಭವಿಸಲ್ಲ ಅಂತ ಆರು ನಿಗಟ್ಟು ಮಂಟೇರಿನಾಂಡ ಏನಾವಿನ ತೃಣಮಪಿ ನಾಶಲ ಒಂದು ಪಜೀರ್ದ ಕಟ್ಟಿ ಅಂಚಿಂಚಿ ಬೋಡುಂದಾಂಡಲ್ಲ ಅದನ್ನ ಸಂಕಲ್ಪ ಬೋಡು ಪಂಪುನ ಬಾತ್ಯರು ನಮ್ಮ ಒತ್ತೊಂದು ಸತ್ಯನ್ನಾಂಡ ಆರು ಕೊರ್ಪುನ ಶಿಕ್ಷೆಗೆ ಅಂತ ರಾವಳಿದೆ ಆಂಡ ಎರಡನೇ ಮತ್ತೊಂದು ವಾ ನಮ್ಮಂದ ಕಷ್ಟ ಕೊರ್ಲಿ ವಾ ನಮ್ಮಂದ ನಷ್ಟನು ಕೊರ್ಲಿ ಆಂಡ ದೇವರ ಪಜ್ಜೆಲ್ಲ ಇರುನ ಮಿತ್ತೆ ಎನ್ನ ದಾನ ಒಪ್ಪು ಲೆಕ್ಕ ಇರನೇ ಸುಗಿತೊಂದು ಉಪ್ಪು ಅಂಚ ಸದ್ಬುದ್ಧಿನ ಕೊರ್ಲಿ ಮಂಡೆ ಪುರ ಹಾಳಾಗಿ ಹೋದ್ರೆ ಅಂತ ಬರು कैसा गोड़ा दे तो भैया कैसा गोड़ा दे तो भैया पैसा बेचता मैं हूँ पसंद है सवारी करके पसंद है सवारी करके दिल में खुश होता कैसा घोड़ा देखो भैया पैसा बेचता मैं हूँ पसंद है सवारी करके पसंद है सवारी करके सवारी करके सवारी करके दिल में खुश होता कैसा घोड़ा देखो भैया पैसा बेचता मैं हूँ पैसा बेचता मैं हूँ ನಮಸ್ಕಾರ 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 ಬಂದಿದೆ ಇತ್ತೆ ಈ ಬಾ ತುಳುಟು ಈಗಲೇ ನಮಸ್ಕಾರ ಬಣ್ಣ ಬಿಡು ನಾನು ಮುಲ್ತಾಯಿ ಹತ್ತು ನಾನು ಬಾರಿ ದೂರ ಹೋಗಿದ್ದೀನಿ ಅಲ್ಲಿ ಅರಬ್ ದೇಶ ಓ ಅರಬ್ ದೇಶದ ಬಣ್ಣ ಉಂಡತೆ ಇಂಚಿನ ಬೈದಿನ ಹತ್ತು ಯಾರು ಬೇರೆ ಮಲ್ಪನೆ ಬಿದ್ದಾಡ್ತೀನಿ ಅಂದೆ ಅಂದು ಇವರು ಬೇರೆ ಮಂತ್ರ ಇಂಚಿನ ಬೇರೆ ಮಂತ್ರ ನಾವು ಹೋಯ್ತ ಬೇರೆ ತಾಯಿ ಗೊತ್ತುಂಡೆ ಹಾ ಗುರು ಮಹಾಮಲ್ಲ ರಾಜ್ಯ ಜನಕುಲುಪ್ಪರಿಗೆ ಅಂದೆ ಅರಸನಕ್ಕೂ ಮಸ್ತುಲ್ಯರಿಗೆ ಈ ಊರು ಕುದುರೆ ಬೇರೆ ಮಂತ್ರ ಎಂಚಾವು
ಇಂದು ಬಂಡದ ಎಣ್ಣೆ ಅಂದೆ ಅದಗ ಬಂಡಗ ಒಂಜಿ ನೂದು ಕುದುರೆ ಒಂದು ಮತ್ತೆ ಈ ನೂದು ಕುದುರೆ ಪದ ಬರ್ತುಂಡತ್ತೆ ಮಾತೆರೆಗಳ ಕೊರಿಗೆ ಮಾತೆರ್ಲ ಆಗೆ ತೊನಿಯದು ಅಂಡ ಉನ್ನೂಜಿ ಗೋಡೆ ತುಲೆ నేను ఏర్లా షేరు చేయను ಹೌದಾ ಸರಿ ಅಜ್ಜತ್ ಓಕೆ ಭಾರಿ ಎಕ್ಸೈಟಿರ ಕುದುರೆ ಇದು ಎಟ್ಟೆ ಜಾತಿಗೆ ಹುಡುದಿನ ಕುದುರೆ ಅಂದೆ ಎಂತ ಕಿರಾಯ ಬಣ್ಣಗಂಡತ್ತೆ ಜನಕುಲು ಬೀರ ಮೋಪೇರು ಅಜ್ಜಾತೆ ನಾಂದು ಉಲ್ಪಲ ಜನಕುಲು ಉಂಡತ್ತೆ ಇಂದೂಳು ಊಲನ್ನು ಬಿಡಿ ಎಂಬುಲ್ ತೊಲೆ ವಾವಂಜಿ ಬೇಳೆ ಆವಡು ದುಂಬೆ ಸೈ ಬಂಡದು ಅಜ್ಜ ಇತ್ತೆ ಮೂಲು ಯಾಕೆ ಕೇಂಡೆ ಈ ಕುದುರೆನಿಗೆ ತೊಡ ಜನಕುಲು ಏರುಪೇರು ಬಂಡದು ಅದಗ ಬಂಡೇರು ಈ ಕುದುರೆನಿಗೆ ತೊಂಡ ಮುಂತನೆ ಅರಸುಲು ಅಡಗು പോലെ ಆರಿಗೆ ತೊಂಡ ಸಾಧ್ಯ ಉಂಟು ಪೊರ್ತು ದಯಮಲ್ಪುರಕ್ಕೆ कैसा घोड़ा देखो भैया पैसा बेचता मैं हूँ पसंद है सवारी करके सवारी करके सवारी करके दिल में खुश होता कैसा घोड़ा देखो भैया कैसा घोड़ा देखो भैया पैसा बेचता मैं हूँ पैसा बेचता मैं हूँ ಇರಿತು ಕೂಗುತ್ತಲೇ ವಣಿಕನ ಕರೆಯುತ್ತ ಜನಪಾಲ ಕೇಳಿದರು ಜನಮನ ಸೆಳೆಯುವ ಗನಹಯವಿಲ್ಲಿಂದ ಜನಮನ ಸೆಳೆಯುವ ಗನಹಯವಿಲ್ಲಿಂದ ಗನಹಯವಿಲ್ಲಿಂದ ಗುಣವೇನು ಪೇಳಿದನ ಇನಿತು ಕೂಗುತ್ತಲಿಹ ವಣಿಕನ ಕರೆಯುತ್ತ ಜನಪಾಲ ಕೇಳಿದನು ಅಂದವೋ ಬ್ಯಾರಿ ಸಲಾಮ್ ಅಲೈಕುಂ ನಾನು ಕೋಲ್ಪುರ ಮುಂದೆ ಇರತ್ತೆ ಸುಗುಟೇನ ಸಲಾಮ್ ಅಲೈಕುಂ ನಮಸ್ಕಾರ ನಮಸ್ಕಾರ ನಿಖಲ ಭಾಷೆಗೆ ನಮಸ್ಕಾರ ನಮಸ್ಕಾರ ಎಂಕಲ ಭಾಷೆಗೆ ಸಲಾಮ್ ಅಲೈಕುಂ ಬಂಡ ದೇವರೇ ಸಮಾನ ಆಯ್ನ ಕೊಲುನಿಕೋ ಬಂಡ దగ్గర ಆಗ್ತ ಎದುರ್ದಾಗ ದೇವರ ಸಮಾನ ಅಂತ ತೆರೆಯನ್ನ ಕೆಟ್ಟ ಬುದ್ಧಿ ಬತ್ತು ನಕ್ಕನಿಕ್ಕೆ ದಾಯ ಗೊತ್ತಿಲ್ಲ ಬದುಕೋಣ ಅಂಡ ಕೆಟ್ಟ ಬುದ್ಧಿ ಬರೋದು ದಾಯ ಗೊತ್ತು ದೇಕು ಬೇರೆ ತಗೊಳ್ಳಣ್ಣ ವಾ ಸಾಧಿನ ಎಂಚ ಫೋನ್ಗೆ ಎಂಚ ಬೇರೆ ಮಾಡ್ಕೊಂಡು ಬಂದು ಈ ಸಾಯಿ ಬೇರೆ ಗೊತ್ತುಂಟು ಇದಮುಟ ಈ ಹತ್ತಿರ ನಿನ್ನೋಗು ಎದುರ್ದಾಗ ನೀವು ಬುಗ್ಗಡ್ತಿನ ಉಂಡ ಸಮಯ ಬಂದಿರ ಆನ್ ಮಾಡಿ ತೋಜು ನೆಂಟು ಈ ಸಾದಿಡು ಬೊಬ್ಬೆ ಬಾರೊಂದು ಬಂದಿಲ್ಲ ಕುದುರೆ 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 ಬೋಡೆ ಕುದುರೆ ಬೋಡೆ ಕುದುರೆ ಬಂಕನ ಶಬ್ದ ಕೇಳಿನಾಗಲಿ ಎಲ್ಲ ಕೆಲಿ ಅರಲ್ಲು ಯಾಪಂಡ ಕುದುರೆದು ಅಂತ ಮರಳು ಉಂಟು ಅಂದು ಬಂಡೇರೆ ಇಂಟ್ಲು ವ್ಯಕ್ತಿ ಕೆಲವು ಊರ ಅರಸಲೆ ಒಂತ ಮರಳುಂಡು ಆನಡೆ ಪೋಯಡವು ಆವು ಇನ್ನು ಬೇಲೆ ಬಂಡೆ ಅಡ್ಡ ಜಾತಿದ ಮಾತ ಕುದುರೆ ಓಲುತ್ತುಲ್ಲ ಅವಿನ ದಿತ್ತೊಂದು ಕಂತದ್ದು ಲಾಯಡು ಕಟ್ಟುಬಾಂಡ್ ನಂಚಿನ ಒಂಜಿ ಮರಳು ಸರಿಯೋ ಮರಳು ಮನ್ಪುಣವೇ ಸರಿ ಅಂಚ ಪೋಪು ನನ್ನ ಲೆತ್ತದು ಉಂಟಾದೆ ದುಂಬತ್ತ ನಿನ್ನಡಕ್ಕೆ ಏರಿ ಯಾನು ನಿನ್ನ ಕುದುರೆ ಇಂಚ ನಿನ್ನ ಊರು ಎನ್ನ ಊರೇ ಈ ಕುದುರೆ ತೂನಗ ಬಾರಿ ಖುಷಿಯ ಒಂದು ಅಪಗಾಂಡ ಇವು ಆ ಊರ್ದು ಇಂಚಿ ಬತ್ತಿನೇ ನಿನ್ನ ವಿಷಯ ಮಾತ್ರ ತೆರೆಯೋಡು ಒಂದು ಆಸೆ ಉಂಟು ಅರಸುದ ಈಗ ಪರಿಚಯ ಎಂಗಿಜ್ಜಿ ಆಂಡಲ ಈಗ ಅರಸು ಲೆಕ್ಕ ತೋಜಿನ ಹತ್ರ ಈ ಊರ್ನ ಆರಾಯಣ ಹತ್ರ ಯಾನು ಇದು ತೋಜುವೇನ ಅರಸು ನಿಗಂಟು ಬಂತು ಅಂಚಾದು ಪುನಗ ಯಾನು ಈ ಊರ್ನ ಯಾತ್ ಗೊತ್ತು ಬತ್ತೇನೆ ಯಾರು अरब देश के लाया मैं हूँ
ವಿಚಾರ ಮಾಡ್ತಿದ್ದ ಒಂಜಿ ಸಾಕೆ ಕೇಳಿ ಕೇಳಿ ಎಂಕಿಂತ ಭಾರಿ ಆಶ್ಚರ್ಯ ಅವನು ಸಾಧ್ಯ ಇತ್ತ ಈ ಕುಸಿಟ್ಟು ನಲ್ಪರ ಸುರುಮಂತ ಹಾ ಅಲ್ಪ ಕುದುರೆ ಎಲ್ಲ ಕಾಡ್ತಿರ್ತದೆ ತಾಯಿ ಬಂಡ ಐದು ಆತ ಭಾಷೆ ಕಲ್ಬಾದಿತ್ತೆ ಆತ ಭಾಷೆ ಕಲ್ಬಾದಿತ್ತೆ ಎನ್ನ ಹೆಜ್ಜೆ ಎಂಚಂಡ ಐತಲ್ಲ ಪಜ್ಜಲ ಅಂಚನೆ ಇಪ್ಪುಡು ಬಂದಿದ್ದು ಯಾರು ಏತು ನಲ್ಪೇಣ ಅವ ಆತೆ ನಲ್ಪುಡು ಆಯ್ತು ಆತ ಬುದ್ಧಿ ಕಲ್ಬಾದ್ರೆ ಕುದುರೆ ಅವು ಕುದುರೆದ ಗುರುವಾದ ಹೋಯಕ್ಕ ನಡವ್ವೆ ಗುರು ಐತನೆ ಗುರು ಅವಳು ಯಾವ ಊರು ನಿನ್ನ ಏನ ಅರಬುಸ್ತಾನ ಯಾರು ಮುತ್ತ ಅತ್ತೆ ಅತ್ತು ಪರದೇಶಿ ಪರದೇಶಿ ಪರದೇಶದ ಬರ್ತೀನಿ ಅಂತ ಅಂತದ್ದು ಈ ಬೇಟ ಊರು ಒಂದು ಇಡಿಗೆ ದಾಯ ಬರ್ತ ಮಾರೆ ಅವಕ್ಕೆ ಏನಿಲ್ಲ ದಾಯಗಿನೇ ಮತ್ತೆ ಹೊರಟಿಲ್ಲ ಈ ಊರು ದಾಯ ಬತ್ತೆ ಗೊತ್ತಿಲ್ಲ ಪ್ರತಿ ಒಂದು ದೇಶಕ್ಕೂ ಫೋನಗಲ ಪೂರಾ ಒಂದೇ ಸರಿ ಸಮಾನದ ಕುಲೆಪ್ಪುಂಡು ಮೂಲ ಅಂಚತ್ತು ಒಂದೆ ಬಡವೆಲ್ಲ ಒಳ್ಳೆರು ಒಂದು ಎಡ್ಡಂದಿನ ಕಲ್ಲ ಒಳ್ಳೆರು ಒಂದು ಪಾಪದೇಲ ಒಳ್ಳೆ ಒಂದು ಮಲ್ಲ ಎಲ್ಲ ಒಳ್ಳೆ ಅಕ್ಕಲ ನಡುಟು ಎಂತೊಂದು ಬೇರೆ ದಳಪು ಮಾಡಿದ್ರು ಒಂಜಿ ಬುಡಿಯಾಗಿ ಊರು ಕುಡ್ಯದಗುಲ್ಲ ಒಳ್ಳೆರು ಈ ಕುದ್ಯದ ನಾನು ಕುದ್ಯದೇ ಇಪ್ಪುಡು ಹತ್ತು ಈ ಊರು ಬಂದಾಗೊಂಡತ್ತೆ ಅವು ದೇವೇರ್ನಲ್ಲಿ ಅರು ನಿಗಂಟು ಮಾಡ್ತೇವೆ ನಿವೇನು ಬೆಚ್ಚ ಉದ್ದ ಮಾಡ್ತಾರೆ ಬಂದಿಲ್ಲ ಮಾತಾಡ ಈತ ಒಂದು ಅರ್ಧ ಗಂಟು ನಮ್ಮ ಆಯ್ತು ನಾಲಜ್ಜು ತುಲೆಗೆ ಇತ್ತ ನಡಪುನ ಸಿದ್ದಿಕ್ಕಿಲ್ಲ ಎನ್ನ ಮಂಡ್ಯ ನಿಂತಿನ ತೊಪ್ಪಿಲ ಉಂಟರಗೆ ರುಚಿ ಮಾರಾಯನೆ ಗೊತ್ತಿಲ್ಲ ಈ ಊರ ಮಾತ್ರ ನನ್ನ ಟೊಪ್ಪಿಗೆ ಎಪ್ಪಡೆ ಹಾಕುದು ಅಂಚಾದ ಪುನಗೊಂಡದ್ದು ಮುಂದೆ ನಾನು ಬಳಿಕೆ ದೀಪಿನ ಅಂತ ಹೋಗುದು ಕುದುರೆದ ಬೇರದೆ ಕುದುರೆದ ಬೇರ ನಿನ್ನ ಅಮ್ಮೇರು ಎನ್ನ ಅಮ್ಮೇರು ಮುಕ್ಕಳಿ ಸಾಬೇರು ಅರ್ಲ ಕುದುರೆದ ಬೇರ ನನ್ಗೆ ನಾನೆಲ್ಲ ಕುದುರೆದ ಬೇರ ಪಂಡ ನಿಗನ ಪರಂಪರೆ ಪರಂಪರೆ ಕುದುರೆದ ಬೇರ ಅಂಚ ಈ ಬಿದಣ್ಣೆ ಅಂಚ ಬೇರ ಬಿದ್ದಣ್ಣೆ ಕಿತ್ತರೆ ಯಾನೇನು ಒಂಜೆ ಕುದುರೆ ಮತ್ತೊಂದು ಬಿದಣ್ಣೆ ಮಾರೆ ಒಂಜೆ ಕುದುರೆ ಕಾಣ್ತದ ದಾದ ಬೇಜಾರೊಂದು ಬಣ್ಣದ ಯಾರು ನೂದು ಕುದುರೆ ಮತ್ತೊಂದು ಇದೆ ತುಲೆ ಮಾತಾಡು ದಯಪಂಡೆ ಬಂತು ಯಾರ ಪಂಡೆ ಅದು ಬಣ್ಣಗಲಿ ಮುಲ್ಪ ಪಾಪದಕಲ್ಲು ಉಳ್ಳೇರು ಮಲ್ಲಕಲ್ಲು ಉಳ್ಳೇರು ಎಡ್ಡೆಂಚಿನಕಲ್ಲು ಉಳ್ಳೇರು ರಾಜ್ಯಲ್ಲ ಉಳ್ಳೇರು ಪೂರ ಪಾಪದಕಲ್ಲು ಎಲ್ಲ ಕುದುರೆ ಅಪಗಂಡ ನಿಗಂಟ ಇದು ಉರಿದಿನ ಒಂದು ವೈಕಲಾವಂಜನ ಕುದುರೆ ನಿಗಂಟ ಅಂಚತ್ತು ಅಂಚತ್ತು ಸಂತೆಡಿ ಹುಟ್ಟಿಡಿ ತರಕಾರಿ ಹತ್ತಿರ ಫಲವಸ್ತುಲ್ಲ ಮಾರ್ರೆ ದೀಪೇರು ಮಾರು ಅದ ಜೆತ್ತೊಂಡ್ರ ವಚ್ಚನಗುಲಾದ ಅಲ್ಪೇರು ಕೈ ಪಾಡ್ದು ಜತ್ತಿ ಎತ್ತಿಗೆ ಅಕೇರು ಗುರಿ ನೋವು ಏರಾಗಲ್ಲ ಬೊಚ್ಚ ಉನ್ನಂಚತ್ತು ನೆತ್ತ ಕ್ರಾಯಗೆ ಎನ್ನಗೊಂಡತ್ತೆ ಒಂದು ಮಾರ್ರಗ ಮಾರ್ರಗ ಮಾತ್ರ ನೆಕ್ಕೆ ಕಣ್ಣು ತೀರುತ್ತೇವೆ ಈ ಕಣ್ಣು ತೀರಿತ್ತ ಸಮಯಡು ನೆತ್ತ ಕ್ರಾಯನು ಕೇಂದ್ರಗೊಂಡತ್ತ ಏಟು ಅಂದಾಜು ಮನೆಗೆ ನೆತ್ತನೆ 1,001 ನೆಕ್ಕು ಮಲ್ಲೆಜ್ಜಿ ಪಿರ ಪಂಪುಜಿ ಪನ್ಯ ಅತ್ತಾನೆ ಇತ್ತೆ ಐಕು ಮಸ್ತ್ ಬಿಲ್ಲಾಂಡು ಎಂದ ಕೊಡ್ರ ಸಾಧ್ಯ ಇಜ್ಜಿ ಬಂಪುನ ಸ್ಥಿತಿ ದಿಕ್ಕಿನ ಎತ್ತಿಯಾಣ ಆಂಡು ಒಯ್ಕಲ ನಮ್ಮ ಬಿಲ್ಲ ಕಟ್ಟನಾಗ ಹತ್ತು ದುಡ್ಡು ಕೊರ್ನಾಗ ದಾಯಗು ಕೊರಿಯಂಗ ನಂಗೆ ಸಮಾಧಾನ ಅವರ ವರ್ಷ ಇತ್ತೆ ಆ ಈ ಪನ್ಯಾಕೆ ಅಂದ್ ಬಿಲ್ಲ ಕೊರಡುನ್ನಾಂಡ ದಾಯ ಕೊರಡಪ್ಪ ಒಂಜಿ ದಾದ ವಿಶೇಷ ಜನಪಾಲ ಲಾಲಿಸು ಅರಬಿ ದೇಶಗಾಯ ಘನವೇಗಶಾಲಿದು ಘನವೇಗಶಾಲಿದು ಕ್ಷಣ ಮಾತ್ರದಲ್ಲಿ ಲೋಕ ಚಲಿಸುತ್ತಲಿಪ್ಪುದು ಕ್ಷಣ ಮಾತ್ರದಲ್ಲಿ ಲೋಕ ಚಲಿಸುತ್ತಲಿಪ್ಪುದು ಬೆಳೆದನ ಒಂದೇ ಲಕ್ಷವಯ್ಯ ಜನಪಾಲ ಲಾಲಿಸು ನೆತ್ತ ವಿಶೇಷ ಅನ್ಕೊಂಡಿದ್ದೇನೊಂದಲ್ಲ ಈ ಕುದುರೆಯನ್ನು ಏರ್ಲಕ್ಕೆ ತಯಾರಿದ್ದೇನೆ ಮಾಡೊಂದಲ್ಲಾರು ಅಂಚಾದ ಪುನಗ ಅದೇ ಆ ಜನಕದವೇ ಯಾನಿಕೆ ಎಂದು ಈ ಉಜ್ಜಯಿನಿ ನಗರಕ್ಕೆ ಬರ್ತೀವಿ ಮುಂತ ಅರಸರು ಏತೇ ಬೆಲೆ ಬರಡು ಆಯ್ತಾ ಪಂದಿರ ತೂದು ಗೆತ್ತಲು ಬೇರೆ ಮಾಡ್ತೀವಿ ಆವಡಪ್ಪ ಇತ್ತೆ ವಿಶೇಷದಾದ ವಿಶೇಷ ಉಂಟತೆ
ಪೆಟ್ಟು ಮಾಡಬೇಕು ಒಂಜಿ ಪೆಟ್ಟು ಪಾಡಿಯನ್ನು ಆಂಡ ಸುಳಿ ಸುಳಿ ಆ ಸುಳಿಗೆ ಒಂಜಿ ಪೆಟ್ಟು ಪಾಂಡಾಂಡ ಆ ಆಕಾಶ ಮಾಡುವ ಹೋಗು ವೇಗವಾದ ಎಂಜಿನ ಕುಡೋರವಾಣಿ ಈ ಒಂಜಿ ಕುದುರೆಗೆ ಒಂದು ಪೆಟ್ಟು ಪಾಡಿಯನ್ನು ಆಂಡ ಆಕಾಶ ಮಾಡುವುದು ಏನು ಅಂಚಿಗೆ ನೆಲ ಮುರಿದು ಹೋಗಿದ ಕುದುರೆಯನ್ನ ಅಕ್ಕಸ ಮಾಡ್ಕೊಂಡು ಬಾರುದು ನಿಘಂಟವು ನಿಘಂಟೆ ಈ ರೀತಿ ನಾನು ಶೋಧನೆ ಮಲ್ಪಡಿಸ್ತೀನಿ ಮಲ್ಕೊಳ್ಳಿ ಅವು ಓಡೆ ಗೊತ್ತುಂಡಿ ಕೂಡ ಒಂಜಿ ವೇಳೆ ವೀರು ಉಂಡತೆ ಈರಕ್ಕೆ ತೀರ ಜಪ್ಪಡೆ ಅಂತ ಬಣ್ಣ ನಾಂಡ ಕೂಡ ಒಂಜಿ ಬೆಟ್ಟು ಮಾಡುದು ಕೂಡ ಒಂಜಿ ಬೆಟ್ಟು ಪಾಂಡ ಬಂದತ್ತೆ ಓಳು ಹುಟ್ಟುತ್ತಾರೆ ಅಡೆಗೆ ಬತ್ತೆ ಜಪ್ಪುದು ನಿಜವಾದ ಮಾತ್ರ ಬಳ್ಳಿದ ಗೊತ್ತಿಲ್ಲ ಇದು ಊರು ಬಾರಿ ದೂರ ಅತ್ತ ಬೇಗ ಬಂದು ಮುಟ್ಟಲೆ ತಪ್ಪುದುಂಟೆ ಅಂಡದಾಗ ಊರುಡೆಗೆ ಕನಿಕಟ್ಟೆ ಚಿರವೆಜ್ಜಿ ಮಾಡಿದ ಬೈತೀನಿ ಒಂದು ಮಾರ್ಗ ಬೋಂಡ ಕೂಡ ನೂದು ಮುದ್ರೆ ರೂಪಾಯಿ ಅದು ನಾನೂರ ಐಡಿಗೆ ಬರೋಡ್ಚಿ ಮಾರ ಇತ್ತಿನ ಜನಕ್ಕೂ ಹೆಚ್ಚಾಗ್ತದೆ ಇತ್ತೆ ಸುಲಿ ಕೊಂಚ ಮಾಡುವ ಅಂತೀರಿ ಒಂದು ದೊಡ್ಡ ಯಾವ ಭಕ್ತಿಯ ಕವರ್ ಯಾವ ನೀನು ಪರೀಕ್ಷೆ ಮಾಡ್ಬಿಡಿ ಪರೀಕ್ಷೆ ಮಾಡ್ತದೆ ಅವು ಅಂದು ಈ ಬಣ್ಣಿನ ವಾತ್ಯರ ಸತ್ಯನ್ನ ಅಂಡ ಪಿರವತ್ತಿ ಪಣ್ಣಿನ ಎಡ್ತಿ ಹೆಚ್ಚು ಕೊಡ್ತಾನೆ ಮಾತ್ರ ಪರಗುಡ್ದು ಬೈದಿನೇ ಆಯ್ತಿಲ್ಲ ಹೋಯ್ಬೇಕ ಎಂಕಂಗ ಊರ್ದಾಗಲೇನು ಮಾತಿರನ ಈ ಪುಗಾರಡ ವರ್ಷ ಅದಕ್ಕೆ 4 ಜನ ಕುಳ್ಳು ನಿಕ್ಕೊಂದು ಸನ್ಮಾನ ಮಾಡ್ಕೊಡು ಒಂದು ಎಲ್ಲ ಮಾಡ್ಕೊಣ ಅಂಚ ಇಕ್ಕ ಅರಸು ಅನ್ಕೊಣ ರಾಜ ವಿಕ್ರಮ ಯಾವ್ದೇನು ಬಂಡ ದಿಕ್ಕೆ ತೆರಿಯಂದೆ ಬೋಂಡ ಆನೆಯನ್ನು ಸಭೆಗೆ ನಿಂದನೆ ಮಾಡ್ತಿರುತ್ತ ವಾ ಒಂಜಿ ರೂಪುರಾಣದ ಬರ್ತದೆ ನೀನು ವಂಚನೆ ಮಲ್ತದು ಈ ರಾಜ್ಯೋರ್ದೆ ನೀನು ಬಿಡುಗಡೆ ಮಲ್ತದು ಪ್ರತ್ಕೊಂಜಿ ರಾಜರು ಕೊರಡು ಮಾಡದ ಅಲೋಚನೆ ಮಲ್ತ ಬೈದಿನ ಯಾನೇ ಶನಿಗ್ರಹ ಏನ ಮಾಡಿದೆ ವಿಧಿಯೇ ಶಿವ ಶಿವ ಏನ ಮಾಡಿದೆ ವಿಧಿಯೇ ಶಿವ ಶಿವ ಮಾನವಾಧಿಪ ಘೋರಾರಣ್ಯದಿ ಮಾನವಾಧಿಪ ಘೋರಾರಣ್ಯದಿ ಶ್ವಾನ ಜಂಬುಕ ಅಲೆವ ತೆರದಲ್ಲಿ ಶ್ವಾನ ಜಂಬುಕ ಅಲೆವ ತೆರದಲ್ಲಿ ಕಾಣೆ ಮಾರ್ಗವ ಊರ ಸೇರಲು ಏನ ಮಾಡಿದೆ ವಿಧಿಯೇ ವಿಧಿಯೇ ಶಿವ ಶಿವ ಹುಡುಕ ಒಂಜಿ ಬೆಟ್ಟು ಬಾರ್ದಿ ಈ ತೆಂಗು ಗೊತ್ತುಂಟು ನೆಲಬುಡ್ದು ಅಕ್ಕಸ ಮಾರ್ಗನು ಪತ್ತಿನಂಚಿನ ಕುದುರೆ ಗಾಳಿದ ವೇಗೋನೆ ಪಿರಬಾರ್ದು ಐಟಿದ ರಭಸುಡು ಓರೆ ಸುರುಗಳು ಆಶ್ಚರ್ಯ ಆಗ್ಬೋದು ಮಾತ್ರ ಗೋಡಿಗೆಲ್ಲ ಉಡಾಡು ದಿಂಗಿದ್ದು ಬೋದು ಈ ನಮ್ಮನೆ ಕುದುರೆ ಸವಾರಿ ಇನ್ನು ಮುಟ್ಟ ಮಂದಿನೇ ಹಾಕಿಯ ಅಕ್ಕಸ ಮಾರ್ಗಳು ಆತ ಬಿಡಿಸಿಡು ಕುದುರೆ ಪೋನಾಗ ನನ್ನ ಒಂದೇನು ದುಂಪ ಒಬ್ಬನ ಸರಿಯತ್ತು ఆయన ఆట ಬೇಗ ತಿತ್ತು ಜತ್ತದೆಯನ್ನ ಜನಾಭರನ್ನು ಸೇರುವಂತ ಉದ್ದೇಶವು
ಯಾನು ಏಳು ಬೈದಿನ ಕುದುರೆ ತೋಜೊಂದು ನಾನು ದೆಸೆಯಾನ ಕಣ್ಣು ಮಾರಾಣಿಗ ಗರ್ಗಂಡ ಕತ್ತಲ ದಿಂಜಿನ ಕಾಡು ಉಂಡು ಕಾಡ ಮುರ್ಗೋಮ ಮುನಿಪುನಂತಿನ ಸ್ವರಗೇಮ ಉಂಡು ಅಪಾರ ಒಂದು ಓಜಾಗಿ ಅದು ನಾನು ವಿದ್ಯನಾದ್ರೊಂದು ಏತು ದೂರ ಬತ್ತೆ ಈ ನಮೂನಿ ಯಾನು ಏತು ಆಲೋಚನೆ ಮಧ್ಯವಿಂಗಾಂಡಲ ಇಂಕ ಉತ್ತರನೇ ಚಿಕ್ಕೊಂದು ಮೂಜಿ ಲೋಕನು ಸಂಚಾರ ಮಧ್ಯನಂಚಿನ ವಿಕ್ರಮಾದಿತ್ಯಗ ಇನಿ ಭೂಲೋಕದ ಒಂದು ಜಾಗದ ಪರಿಚಯದ ಅಂತ ಬೋಡ ಎನ್ನ ಮತಿ ಈ ನಮೂನಿ ಮಬ್ಬುನು ಕಪಿನಗಳು ಏರು ಅರ್ಥ ತರಣಿಸುತ್ತಾನನು ಹೊಳಿದ ಕಾರಣ ತುರಗರೂಪದಿ ಬಂದು ಕಾಡಿದ ತುರಗರೂಪದಿ ಬಂದು ಕಾಡಿದ ಸಿರಿಯು ಯೌವನ ದೊರೆತನಗಳು ರೇ ಸಿರಿಯು ಯೌವನ ದೊರೆತನಗಳು ರೇ ಬರಿದೆ ರಕ್ಷಿಸು ಹರನೇ ಈಕ್ಷಿಸು ತರಣಿಸುತ್ತನನು ಹಳಿದ ಕಾರಣ ತುರಗರೂಪದಿ ಬಂದು ಕಾಡಿದ ವಿಧಿಯೇ ಶಿವ 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 ನನ್ನ ಅಂತರಾತ್ಮ ಈ ಕೊಟ್ಟು ಇಂಕೆ ಎಚ್ಚರಿಕೆಯನ್ನು ಕೊರನುಂಡು ವಿಕ್ರಮವ ಕಾಲೋಡಿ ಈ ತಪ್ಪು ಮಂತನ ಆಯ್ತ ಶಿಕ್ಷಣ ಈ ಕೊಟ್ಟು ಈ ಅನುಭವ ಮತ್ತೊಂದಿಲ್ಲ ಛಾಯಾ ಸೋಮಾಂಚಿನ ಶನಿದೇವರನ್ನು ಈ ನಿಂಗನ ಮಂತಿರಂಚಿನ ಆ ಕಾಲದಂಚೆ ಅದನ್ನ ದೃಷ್ಟಿಯಿಂದ ಬಿಟ್ಟು ಬುದ್ಧ ಆದ್ಬೋಯ್ತಿರು ಇನಿಕಾಣ ಜನಮಾನಿ ನಿನ್ನ ಒಟ್ಟು ವಿಜ್ಜೇರು ನಿನ್ನ ಬತ್ತೇವಂಗಾರ ಈ ಸಂಗ್ರಾಮಜ್ಜನ ನಿನ್ನ ಒಟ್ಟು ವಿಜ್ಜಿ ನಿನ್ನ ಲೆತ್ತಿಗೆ ಏರ್ಲಾ ಈ ಜಾಗ ಇಜ್ಜೇರು ಈ ಬೊಟ್ಟದಿ ಒಬ್ಬಂಟಿ ಆದು ಹೋತ ನಿನ್ನನ್ನು ರಕ್ಷಣೆ ಮಲ್ಪಡುನ್ನಾಂಡ ನಿಕ್ಕೆ ಏರು ಶಿಕ್ಷೆಯನ್ನು ಕೊರದೆ ಬಿದ್ದಾಡ್ತೇರ ಅವರಿಗೆ ಶಕ್ತಿಯ ನಿನ್ನನ್ನು ಕಾಪಾಡುತ್ತಂದೆ ಬೇಕ ಶಕ್ತಿ ಇದ್ದಿ ಅರ್ಥ ಅಂತ ಆಗ ಮಲ್ಪು ಎನ್ನ ಊರು ನೇಪ ಸೇರೋನು ಎನ್ನ ಊರು ಆ ಮರ್ಗಿಳ್ಳು ಉಂಟು ಬಂದ್ಕೊಂಡು ನಿಂಗೆ ತೆಗಿಯಂದೆ ಪೋಣೆ ನಾನು ಯಾನು ಒಡೆ ಪೋಪುನಲ್ಲ ಇಂಚ ಒಡೆಗೂ ಬೋಡಿಯ ಎರ್ನಲ್ಪ ಮದ್ದು ಸೇರು ತುಂಬಳ ಸಾಜಿ ತೋಜಿ ಪುರವುಳ್ಳ ಸಾಜಿ ತೋಜಿ ಈ ಕತ್ತಲದ ಕಾಡು ಆ ಶನಿದೇವರ ನೆನತಂದು ಈ ಮರಗಿಲು ಪಜ್ಜ ಬಾಳೊಂದು ಅಂತ ತುಂಬ ಹೋಗದುತ್ತಾರೆ
ನನಗಿನ ಪಣವನ್ನು ತೆತ್ತದು ನಮ್ಮ ನಾನೇ ಅಲ್ಪ ನಮ್ಮ ನಂಕಂದ ದೀವನ್ ನಮ್ಮ ಪಾಪದ ಐಕ್ಯ ದರೋಡ ಕೋರರು ವೀರರಿಂದ ಬನ್ನಿಯಕ್ಕೆ ನಂಕ ನಮ್ಮಕ್ಕಂದ ದಿವಂದನದಲ್ಲ ನಮ್ಮ ತಾಳ ಮಾಡ್ತಾರೆ ಅಂತ ದುಪ್ಪನಾಗ ಏಪಲ್ದ ಲೆಕ್ಕನೆ ಇಲ್ಲ ಆ ಸಾದಿಗೆ ಪೋಯಿಂದ ಮಾಡ್ಬಿಡ ಈ ಮಕ್ಕಳಿಗೆ ಒಂದು ಜಾಗ್ರತೆ ನೋಡಿ ಅಕ್ಲನೇ ಅಂತ ಹೊಸ ಅಂದೆ ಅಕ್ಲನ್ನ ಇರಿಸುವುದೊಂದು ಆಯ್ನ ಅಂತ ಬೇಡ ಅವನಿಗೂ ತೆರೆಯೊಂದಿನ ದಪ್ಪು ಎಂಕುಲು ಇತ್ತಿನಕಲ್ದ ಹೋಯ್ತು ದೆತೊಂದು ಪಾಪದಾಗಲೇ ಒಟ್ಟು ಅವಡಪ್ಪ ಯಾನ ಅವತ್ತು ಬನ್ನಿ ಇತ್ತಿನಕಲ್ದ ಮೇಟ್ ಕೈ ಪಾಟು ಹೋಯ್ತು ದೆತೊಂದು ಅಂದಪ್ಪ ಅವನ್ ದರೋಡ ಗೋರೆ ಮಾತೆರ್ಲ ಅವೇ ಮೇಲೆ ಓ ಆಗಲ್ಲ ದುಂಬು ಬೆತ್ತ ಬೇಗ ಇತ್ತೀರಿ ಆಗ್ಲೇ ನೈಟ್ ದಾರ ಬರಸಿದ್ದಿ ಅಂತ ನಟ್ಟು ಮತ್ತೆ ವಿದ್ಯಾರ್ಥಿ ಅಂತ ಈ ಬೇರೆ ಸೇರಿ ಈಗ ನಟ್ಟು ಗುರ್ಕಾರೆ ಸುಬ್ಬಯ್ಯಂತೆ ನಮ್ಮನೆ ಸುಬ್ಬಯ್ಯ ಈಗ ನಟ್ಟು ಕುಂಜಿ ಕೂನಗ ಬಾರಿ ಆಶ್ಚರ್ಯ ಇವನ ಜೀವ ಇತ್ತು ಗುಲೇತಿಂದು ಈಗ ನಾತು ಮೀಸೆ ಗುಲೇತಿ ಮುಂದ್ರಡ್ಡು ಬಸಳದಲ್ಲ ಕೊಲ್ಲ ನೆಕ್ಕಲ್ನ ಮೀಸ ತುಲ ಎಷ್ಟಪ್ಪ ಇನ್ನೊಂದು ನನಗೆ ಹೆಂಗೆ ಅಂದಾಜು ಹಾಕುದು ವಿಶ್ವಾಸ ಹೆಂಗಿಲ್ಲ ಉಪ್ಪು ನಾವು ಅಪ್ಪಡು ಒಂಜಮ್ಮ ಹುಡುಗ ನೀವು 10 ನಿಘಂಟು ಅಂತ ಎಂಕೆಲ್ಲ ಮಾತೇರ್ನ ಅಮ್ಮೇರು ಒರಿ ಹತ್ತು ಬೆತ್ತ ಅಂಚ ಅವೇ ಚೂನ ಅಂದಾಜು ಆಂಡೆ ಪಾತೇರ್ನ ಅಪಾರ್ಥ ಮಂತ ನೋಡಿ ಅಂಚ ಇತ್ತೆ ಮೊಬೈಲ್ ಪಾತೇರ್ನ ಹೆಚ್ಚ ನಿಘಂಟು ಮಾಡ್ಬೇಡ ಅಕಲ್ಲ ಬೇರೆ ಬೇತೇನೆ ಬೇತೇನೆ ಅಕಲ್ಲ ಬಾಯಿಡ್ ಕೆಲಸ ಇದ್ದಿ ಕೈಟ್ ಕೆಲಸ ಅದು ನಿಗಲೆಗೆ ಓಲ್ಲ ಹೋದ ಎಣ್ಣೆ ಬೆನ್ನಿಯರ ಆಪುಜಪ್ಪ ಒಂದು ಬೇಲೆ ಸಾದಿರ್ ಹೋಗ್ನಗಲ್ಲ ಮಾತ್ರ ಮೈ ಕೈ ಬಾರ್ದು ಬದ್ದೆ ಬಂಗಾರ ಹೋಯ್ತು ಬೆತ್ತನ್ನು ಒಂದು ಧರ್ಮದ ಕೆಲಸ
ಒಂದೇ ಜನಕ್ಕೂ ಮಾತ್ರ ಒಂದು ಒಪ್ಪುಜೆ ಅಂಚಾದ ಒಂದು ವೇಳೆ ನೀವು ತಿಕ್ಕದು ಬುಡಿಯರನ್ನ ಅಂಡ ನಿಗುಲು ಇಲ್ಲಡಪ್ಪ ಹೆಚ್ಚಿನಗುಲು ಹತ್ತು ನಿಗುಲು ಕತ್ತರಲ್ಲೇ ಕೊರಡಿಪ್ಪ ಹೆಚ್ಚಿನವು ಅಂಚಾದ ನಿಗಲೆ ಕಂಪುಣಿಯ ನಿಗಲು ಬೇಕವಲ್ಲ ಬೇರೆ ಬೋಳುತ್ತುಂಡ ಹ್ಯಾಂಗ್ ಕೊಡ್ತೇನೆ ನೋಡಿ ನಂಗೆ ಭಾರಿ ಬುದ್ಧಿವಾದದ ಮಾತು ಧರ್ಮದ ಬೆಲೆ ನಂಗೆ ಬುದ್ಧಿವಾದ ಒಂದುವೇ ಧರ್ಮ ಒಂದುವೇ ಸರಿ ಮಲ್ಪರ ಬೈದಿನ ಕೆಲಸ ಇನ್ನ ಹೆಚ್ಚ ಮಾತೇರ ಗೊತ್ತಿ ಸೋಜಿನ ಗೊತ್ತುಂಡ ಪೂರ ಉಂಡದ ಜೆತ್ತು ಕೊರಿಯ ಅಂದ ಪೂರ ಜೆತ್ತದ ನಾನು ಗೋಪಿನ ಹೆಂಚ ಮಾಡಿ ಅಂಚಲ ಬೋಲ ಹೆಂಚ ಸುತ್ತಾಯ್ತ ಬಟ್ಟ ಉಪ್ಪಡಿ ಅನ್ನ ಸುತ್ತಾಯ್ತ ನೆಪ್ಪು ನೋಡಿ ಸುತ್ತಾಯ್ತ ಉಪ್ಪಡು ಮೇಳೆ ಮೇಳೆಗೆ ಉಪ್ಪು ಅಂಚಿನ ಬೋಡು ಮತ್ತೆ ಬಂಗಾರಿ ವಜ್ರ ವೈಡೂರ್ಯ ಮಾಡುವರೋ ನೀವು ತಿರುರೇ ಜಾತಿ ವೈಶ್ಯನು ಜಾತಿ ವೈಶ್ಯನು ನಂದಿ ಶೆಟ್ಟಿ ಎಂಬವನು ಭೀತಿಯ ಬಿಟ್ಟು ಎಲ್ಲೊಳು ಬರುವುದು ತಾಮಲಿಂದ ಧೂಳಿಲ್ದೆ ವಣಿಕರು ನಮಸ್ಕಾರ. ನಮಸ್ಕಾರ. ಪರಿಚಯ ಬರದೊಂದುಂಡ ಪರಿಚಯ ಪಲ್ಲೆ ಪಲ್ಲೆ ಸಾಮ್ರಲಿಂದ ಪುರಟು ನಂದಿ ಶ್ರೇಷ್ಠಿ ಪರಿಚಯ ಗಾಂತಿನ ಏರ್ಲೈಟ್ಗೆ
ಮಲ್ತನ್ನಾಂಡ ಆಗಿನಕನ ಪೂರ ವ್ಯಾಪಾರ ಬಂದೆ ಎಂಕಲಿಗೂ ಪುಟ್ಟುನಗನೇ ಬೈದಿನ ಅಂಚಿನ ಒಂದಿದ್ದೇವು ವ್ಯಾಪಾರ ಅಂಚ ಎನ್ನ ಅಂಬೇರಡು ಒಂದು ಅಂಗಡಿ ನಿಂತು ಬೈದಿ ಆನೆ ದಿಂಚಿ ದ್ವಿಗುಣ ಮತ್ತೆ ರಡ್ಡು ಬಟ್ಟು ಮಲ್ತದೆ ಅಂಬೇರು ನೀರು ಬೊಯ್ ಬೊಕ್ಕ ಯಾನೊಂದೇನು ನಡಬಿಟ್ರೆ ಶುರು ಮಲ್ತಿ ಬೊಕ್ಕ ಒಂಜದ ರಡ್ಡು ಬಟ್ಟ ಅಂಚ ತಾವಣದಿಂದ ಬರೋಡು ನಂದಿ ಶ್ರೇಷ್ಠ ಬಣ್ಣಗ ಮಲ್ಲ ವ್ಯಾಪಾರಕ್ಕೆ ಬಣ್ಣದ ಮಾತಿರಲಿ ಗೊತ್ತು ಅಂಡಲ ಎಲ್ಲ ಬುದ್ಧರುಂಡತ್ತೆ ನಂದಿ ಶ್ರೇಷ್ಠಿ ಅಂಡಲ ಎಪ್ಪು ಮುಂದೆ ನಂದಿ ಶೆಟ್ಟಿ ಎಂದೆ ದಯಬಣ್ಣ ಕೆಲವರು ನಾಲ್ಕು ಶ್ರೇಷ್ಠಿ ಬಂದ ಅಂಚೆ ಶೆಟ್ಟಿ ಎಂದ ಅದು ಗೊತ್ತೇ ಮಲ್ಲ ಈ ನಂದಿ ಶೆಟ್ಟರು ಬಣ್ಣ ಗೊತ್ತೇ ಜನ ಒಂದೇ ಕಂತೆ ಪಿರ ಅಂತ ಮಾತೆಲ್ಲ ಮತ್ತೆ ಈ ಕೆಲವು ಕಲ್ಲಿನ ಪುಲಿಯ ನನ್ನ ಲೆಪ್ಪು ನೋಡು ಅಂತ ಕಲ್ದಿನ ಕುಮಾರ್ ಅಂಚೆ ಲೆಪ್ಪಿಗೆ ಅಕ್ಕಳು ಅಂತ ಎಡ್ಡ ಶಬ್ದ ಬಂದ್ಬನ್ನಿ ನಂದಿ ಶೆಟ್ಟರು ಬಂದಾಗ ಜಿಪ್ನ ಗ್ರೇಸರಿಗೆ ಬೊಕ್ಕ ಕೆಲವು ಮಂಚಿನ ಪುರ ಪಿಟ್ಟ ಲವನ್ ಪೇರು ಕೆಲವರು ಪೀನಾಸ್ ಲವನ್ ಪೇರು ಅಲ್ಲತ್ತು ಐದುಲ ಕೆಲವರು ತಿತ್ತು ಇತ್ತಿನ ಜನಗಳು ನಾಲ್ ಕಲ್ಪನಿನಕಲು ಕುರ ಶೆಟ್ರಿಯ ಅಂಚ ರೋಡ್ ಲೆಪ್ಪಡಪ್ಪ ಇಂಚಿನ ಲೆಪ್ಪಡು ನಮಕದಾನೆ ನಮಕ ಬರ್ತಿನ ಬರ್ತನಾಂಡು ನಮ್ಮ ವ್ಯಾಪಾರ ನಡತನಾಂಡು ಒಂದು ಅಡುಮೂಜಿ ದಿನೋಡು ನಿಂತಿದ್ದು ಒಂದಲ್ಲ ಎನ್ನ ವ್ಯಾಪಾರ ಬಾಕಿ ದಿನೋಡು ಹೆಚ್ಚಾದ ಹೋತು ಅವೆಂಚ ಬಣ್ಣದ ಆಲೋಚನೆ ಮಲ್ಕೊಂಡು ದ್ವಿಗುಣ ಅದು ಬಂದು ಎಂಪರ ಪುಸ್ತಕ ತಿದ್ದಿ ಕೊರ್ರೆ ಪುಸ್ತಕ ತಿದ್ದಿ ಆತಲ ಬೇರ ಅಂಚಾತನ ಅಂದ್ರ ಕಾರಣ ಏನ ಪಟ್ಟದ ಆಲೋಚನೆ ಮಲ್ಪನಾಗ ಮರಣದಿಂದ ತೂಪೆ ಅವ್ರು ಅಶ್ವತ ಕಟ್ಟೆಡೋರಿ ಪೂರ ಒಂದಲ್ಲೇ ಏರ ಒಂಜಿ ಮರಲೆ ಪೂರ್ಣ ಕುಸುರುಟಿಗೆ ಇಚ್ಚಿ ಒಂಜಿ ದಿನಾಂಡು ಮೂಜಿ ದಿನಾಂಡು ಮರಲೆ ಅಂಡ ಒಂಜಿ ನಾವು ಕೊಲ್ಲಿ ನಾನು ಕುಲ್ವೇನೆ ಮುತ್ತದ ಅಂಚಿ ಅಂಚಿ ಪಾತ್ರೆದು ಪರ ಇನ್ನಲ್ಲ ಮಾಡ್ತದ್ದು ಮರಲೆ ಹತ್ತದ ಅಪ್ಪಂಡ ಯಾರನ್ನ ನಟ್ಟು ನಾಯೇ ಬಂಡ ತೆಂಗೆ ನಟ್ಟು ನಾಯ ಅಂಡ ಈ ನಾಡಲ್ಲಿ ನಟ್ಟೊಡುತ್ತ ತಿನ್ನೊಚ್ಚ ನಟ್ಟುನ ಬೇರತ್ತ ಅಪ್ಪಟ ನಟ್ಟು ನಾಯ ಹತ್ತದ ಅಪ್ಪಟ ಬೇರು ಮೂಜಿ ನೋಡಿಂಚಿ ಅವಳು ಗುರೊಂದಿತ್ತಿನೇ ಅದು ಒಂಜಿ ಅಂಚಿಂಚಿ ಬಿದ್ದಾಡ್ತಿದ್ದೆ ಒಬ್ಬಗೆ ಎರಡಲ ನಟ್ಟುಜೆ ಅಪ್ಪಂಡ ಎರಲ ಕೊಡ್ತೀನಲ್ಲ ಗೊತ್ತಿದ್ದಿ ತಿನ್ಪಿನಲ್ಲ ತೂತಿದ್ದಿ ಅಪ್ಪನೊಂದು ಕಥದಾತ ಅಂತ ಆಲೋಚನೆ ಒಳ್ಪಣೆ ಒಕ್ಕ ಅಂದಾಜಾಂಡು ಮೂಜಿ ದಿನ నుంచి ಗುರೊಂದುಲ್ಲತ್ತೆ ಒಂದು ಮೂಜಿ ದಿನ నుంచి ಅನ್ನ ವ್ಯಾಪಾರ ವೃತ್ತಿ ಆಯ್ತು ಅಪ್ಪಂಡ ಕುಂಬೆ ಕೊಂಚ ಪೊಲ್ಸು ಬಂದದ್ದು ಗೊತ್ತಾನೆ ಅದೇ ಅಪ್ಪಂಡ ಈತ ಕೊಡುತ್ತು ಉಪ್ಪುನಾಗ ಪೊಲ್ಸುನಾಗ ಎನ್ನ ವ್ಯಾಪಾರ ಎಡ್ಡಾಪುನ್ನಾಂಡ ಕುಂಬೆ ಎದ್ದಲ ಮುಲ್ಲೆ ಕುಲ್ಲಾಂಡ ಇಂಚ ಬರ್ತೀನಿ ಅಂತ ಆಲೋಚನೆ ಇಲ್ಲ ಆಡೊಂದು ಪಾತ್ರೆಗ ಅತ್ತೆ ಹೌದಾ ಉದರ ವಿಭಾಗರೆ ಗೊತ್ತಾನೆ ಜನ ಯಾರನ್ನು ಗೊತ್ತಾ ಇದ್ದಿ ಬಂದೆ ನಾನು ಕ್ಷತ್ರಿಯ ದಾದಾವನಿ ಗಾಚಾರ ದೋಷಡು
ಪೂರ ಕಳೆ ಒಂದು ದೇಶಾಂತರ ವೇದಿ ಕುಲ್ದಿನವಳು ಪಾತ್ರೆಲ್ಲ ಲಕ್ಕರೆ ನೀರುಚ್ಚಿ ಲಕ್ಕ ಪೋಯಿ ಬಂಡೆ ಓಡೆ ಬಂಡೆ ಅಕ್ ನಿನ್ನ ಅವಸ್ಥೆ ತುನಗ ಈ ಕೂರ ಬುದ್ಧಿ ಒನಸು ಮಲ್ ಬಂದ ಮುಜಿ 4 ದಿನ ಅಂಡು ಬಂಡೆ ದಾಳ ಮೆತ್ತು ಒನಸು ಕೊಡ್ಲೆ ಈಗ ಲಕ್ಕರೆ ನೀರುಚ್ಚಿ ಬಂಡೆ ಆತೆಗೆ ಬಂಡೆ ಆವು ನಿಕ್ಕು ಒನಸು ಕೊಡ್ಪೆ ಬಲ್ಲ ಎನ್ನೊಟ್ಟು ಎನ್ನೊಟ್ಟಿಗೆ ಭತ್ತೆ ಇಲ್ಲ ಭತ್ತೆ ಒನಸು ಬಾಡಿಯೇ ಎಟ್ಟೆ ಒನಸೆ ಬಾಡಿ ಅಂತ ಐದು ತಿಂಚಿನ ಇಂಚಿನಿ ಪಾಪ ಮೂಜಿ 4 ದಿನ ನಿಂಕು ತಿಂತಿದತ್ತ ಅಂಚೆ ಗಟ್ಟಿ ಹಿಡಿದಿ ಒನಸ ಒನ ಮಂದಿನ ಬಕ್ಕ ಯಾಮಂಡೆ ಮೂಲೆ ಕುಳ್ಳು ಅನ್ನ ಅದಕ್ಕೆ ಆವು ಬಂಡೆ ಕೆಂಕಲ ಗಲ್ಲಿ ಗೊತ್ತರ ಇಜ್ಜಿ ಕುಳ್ವೇನ ಅಂಚಲ್ತದಾಯನೆ ಆಯನ ಚಿತ್ರಶಾಲೆಗೆ ಬಿಟ್ಟು ಗಡಬುಟ್ಟೆ ಜಪ್ಪರೆ ಚಿತ್ರಶಾಲೆ ಜಪ್ಪು ಅತ್ತೆ ಎನ್ನ ಮಂಡ್ರಿ ಆಲೋಚನೆ ಮುಂದೆ ಮೂಲೆ ಕುಳ್ಳು ನಾಡ ಕುಳ್ಳು ಲೆಕ್ಕ ಏನಲ್ಲ ವ್ಯವಸ್ಥೆ ಮಾಡ್ಕೊಡತ್ತ ವ್ಯವಸ್ಥೆವನ್ನ ಬೇತದಲ್ಲ ಹೂವರ பொருளுள்ளೆ ಗಟ್ಟಿ ಜವನೆ ಮಾತರ್ನಾಗ ಎನ್ನುಂಡು ಬುದ್ಧಿವಂತೆ ನೀನು ಪೂರ ತುನಗ ಎಂಕೊಂದು ಮಗಳು ಮಗಳ ಒಂದು ಮತ್ತೆ ಮಾಡ್ಕೊಡು ಬಂತೀನಿ ಒಂದು ಆಸೆ ಎಂಗಿಲ್ಲ ಅದು ಅಪ್ಪೆ ಮಗಳು ಇರ್ತೀನಿ ಎಂಗಿಲ್ಲ ಒಂದು ಪೆಣ್ಣಿಯನ್ ಇಮ್ಮೆನಂಚಿನ ಇಲ್ಲಾಗ ಬರ್ತಿನ ಆನೆ ಆಪಣಂದಾಂಡ ದಯವಲ್ಲಿ ಮಗನನ್ನು ಒಡ್ಡೆ ಕೊಪ್ಪಿನ ಇರ್ತದೆ ಅದು ಕೊಪ್ಪಿನಲ್ಲ ಮಲ್ಲಕ್ಕೆ ಮದ್ವೆ ಮಲ್ತು ಕೊಟ್ಟಾಕಿ ಬದಿಗೆ ಬದಿಯತ್ತು ಕೊಡ್ಪಾರು ಏನ್ ಕೊಂಚ ಪ್ರಶ್ನೆ ಮಾಡ್ಕೊಂಡಲ್ಪ ಒಬ್ಬರು ಮದ್ವೆ ಆಪಿನ ಹೊನ್ನಾಗ ಕೊಡಾತ ಬದಿಗೆ ಕೊಡಾತ ಕೆಲವರು ಬದಿಗೆ ಕೊಡಾದೆ ಮದ್ವೆ ಆಪಿ ಮದ್ವೆ ಇವಾಗ ಸಂಸಾರ ಹೊನ್ನಾಗ ತುಪ್ಪಿನ ಐಕ್ ಅಂಚಿನ ಅನ್ನಲೆ ಕೊರ್ರಲ್ಲ ಮನಸ್ಸಿ ಐದೊಕ್ಕ ಮೂಲ ಅನ್ನದ ಆಯ್ತಿನ ಅವಳ ಇಂಕಿಷ್ಟ ಒಟ್ಟಿಗೆ ಮಗದು ಅಂಚದು ಪುನಃ ಹಾಲು ಕನ್ನ ಎನ್ನ ಎದುರಿತ್ತ ನನ್ನ ಎಂಗಿಲ ಸಂತೋಷ ಅಪ್ಪನಾಡ ಯೋಗಾನಿ ಯೋಗಾಡ ಇಂಬೆ ಬೈದೆ ಇಂಬೆನೆ ಮಲ್ತನ್ನ ಮದ್ವೆ ಮಗಳ ನಟ್ಟು ಇದರಲ್ಲಿ ಮೂಲೆ ಉಪ್ಪೇರು ಅಪ್ಪುಲ್ಲ ಉಪ್ಪೇರು ಎನ್ನ ಕಣ್ಣೆದುರುಡೆ ಪೋಲು ಒಕ್ಕ ಎನ್ನು ವ್ಯಾಪಾರ ಅಲ್ಲ ವೃತ್ತಿ ಹಾಕೊಂಡು ಮಲ್ಲ ಜನನೇ ಉಪ್ಪ ಪಕ್ಕ ಬದಿತ ಕೊಟ್ಟಿನ ದುಡ್ಡು ಅವೇನು ಪೂರ ಆಲೋಚನೆ ಮಲ್ತಂದಿತ್ತೆ ಆಲೋಚನೆ ಮಲ್ತಂದು ಪೊಯ್ಕಿಲ್ಲ ಮಗಳ ಅಲ್ಲೇ ಕೊಂಚ ಕೊನೋಡತ್ತ ಇಂಚೆ ಇಂಚೆ ವಿಷಯ ಆಲೋಲಿಕೆ ಬಂಡದ ಎನ್ನ ಮಗಳನ್ನ ಬುದ್ಧರು ಅಪ್ಪ ಅಜ್ಜಿ ಪಾಪ ಕುಟಿನಗೆ ಒಂದು ಸಂಬಳ ಅಪ್ಪ ನೀರು ಕೊಟ್ಟಲು ಮಗಳು ಎಲ್ಲಿ ಅಂತ ಬಂದದ್ದು ಒಂಜಿ ರಟ್ನೆ ಮದ್ಮೆ ಆತೇನು ಆಡು ಅಪ್ಪ ನಡಪುಡು ಅಂಚ ಹಾಲು ಬತ್ತು ನಾನು ರೂಪಾಯಿ ನೋಡ್ಕೊಂಡು ಹಾಲು ಬೇಲಿಡು ಹಾಲು ಬೇಲಿಡು ಅಪ್ಪನ ಯಾನೆ ಒಂಚೂರು ಅಂಚೆ ಹೋದ್ ಬರ್ತೇನೆ ಹೋತೋಳು ತೂಕ ಅಂತ ಅವೇ
ಪ್ರೋಗ್ರಾಮ್ ಹತ್ರ ಬೇಗ ಪೋರೆಂಡು ತನ್ವಿ ಇನಿ ಬೆಲ್ಲವರ ಅಸೋಸಿಯೇಷನ್ ಮುಂಬೈ ವಸೈ ಸ್ಥಳೀಯ ಕಚೇರಿದ ವಸೀಡು ಆಯೋಜನೆ ಮಲ್ದಿತ್ತಿನ ಈ ಶನೀಶ್ವರ ಮಹಾತ್ಮೆ ಯಕ್ಷಗಾನ ಪ್ರದರ್ಶನಗೂ ಬೈದಿನ ಸರ್ವರನ್ನ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಪ್ರಥಮವಾದ ಎನ್ನಿ ಕಲೆಗೆ ಗುಡಿಪಾಡುವ ಹಬ್ಬದ ಶುಭಾಶಯನ್ನು ಕೊರೊಂದುಲ್ಲ ಅವೇ ತೆಂಕಲು ಸಭಾ ಕಾರ್ಯಕ್ರಮ ಶುರು ಮಲ್ತಂದುಲ್ಲ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಲ್ಲವರ ಅಸೋಸಿಯೇಷನ್ ಅಧ್ಯಕ್ಷರನ್ನ ಹರಿಜಿ ಅಮೀನ್ ಮೇರು ವಹಿಸೋಡು ಪಂಡಿ ಅಂಚನೆ ಅಂಚನೆ ವಸೈ ಸ್ಥಳೀಯ ಕಚೇರಿದ ಕರುಣಾಕರ್ ಅಮೀನ್ ಜಿ ಅಮೀನ್ ಮೇರ್ ಕಾರ್ಯಾಧ್ಯಕ್ಷರಾಯನ ಕರುಣಾಕರ್ ಜಿ ಅಮೀನ್ ಮೇರ್ ಅತಿಥಿ ಗಣ್ಯರೇನು ವೇದಿಕೆಗೆ ತಂದು ಬರಲು ಪಂಡು ವಿನಂತಿ ಮತ್ತೊಂದಲ್ಲ. ಮುಖ್ಯ ಅತಿಥಿಯಾದ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿನ ವಾಸ್ತು ತಜ್ಞರು ಅಶೋಕ್ ಪುರೋಹಿತರುಲ್ಲರು, ಭಾರತ್ ಬ್ಯಾಂಕ್ದ ನಿರ್ದೇಶಕರು ಅಂಚನೆ ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲದ ಉಪಾಧ್ಯಕ್ಷರಾಯನ ಸೂರ್ಯಕಾಂತ್ ಜಿ ಸುವರ್ಣರುಲ್ಲರು, ಅಶೋಕ್ ಪುರೋಹಿತ ಬರೋಂದುಲ್ಲರಿಗೆ, ಜೀವದಾನಿ ಯಕ್ಷ ಕಲಾ ವೇದಿಕೆ ನೆತ್ತ ಅಧ್ಯಕ್ಷರಾಯನ ಮಂಜುನಾಥ್, ಯಕ್ಷ ಕಲಾ ವೇದಿಕೆ ಚಾರಿಟೇಬಲ್ ಟ್ರಸ್ಟ್ ನೆತ್ತ ಅಧ್ಯಕ್ಷರಾಯನ ದೇವೇಂದ್ರ ಬನ್ನನ್ ಆಲ ವೇದಿಕೆಗೆ ಬರುವುದು. ಅತಿಥಿ ಗಣ್ಯರಾಯನ ಭಾರತ್ ಬ್ಯಾಂಕ್ ನಿರ್ದೇಶಕರು ಕೆ ಬಿ ಪೂಜಾರಿ, ವಸೈ ಕರ್ನಾಟಕ ಸಂಘದ ಅಧ್ಯಕ್ಷರಾಯನ ಪಾಂಡು ಎಲ್ ಶೆಟ್ಟಿ,
ವಸೈ ಕರ್ನಾಟಕ ಸಂಘದ ಸಲಹಾ ಸಮಿತಿ ಕಾರ್ಯಾಧ್ಯಕ್ಷರಾಯನ OP ಪೂಜಾರಿ ಅವರ ವೇದಿಕೆಗೆ ಬರೋಣ ವಿನಂತಿ. ಅಂಚನೆ ವಸೈ ಸ್ಥಳೀಯ ಕಚೇರಿದ ಗೌರವ ಕಾರ್ಯಾಧ್ಯಕ್ಷರಾಯನ ಡಾಕ್ಟರ್ ರಘುರಾಮ್ ಜಿ ಕೋಳೂರು, ಉಪಾಧ್ಯಕ್ಷ ಶೇಖರ್ ಎನ್ ಸಾಯನ್, ಅಂಜನೆ ಕುಡೂರಿ ಉಪಾಧ್ಯಕ್ಷರು ರವೀಂದ್ರ ಪೂಜಾರಿ, ಗೌರವ ಕಾರ್ಯದರ್ಶಿ ಲೋಹಿತಾಕ್ಷ ಎಸ್ ಅಂಚನ್, ಗೌರವ ಕೋಶಾಧಿಕಾರಿ ನಾಗೇಶ್ ಎ ಪೂಜಾರಿ, ಕೇಂದ್ರ ಕಚೇರಿಯ ಪ್ರತಿನಿಧಿ ಹರಿಶ್ಚಂದ್ರ ಜಿ ಕುಂದರ್, ಅಂಚನೆ ಕೇಂದ್ರ ಕಚೇರಿದ ಉಪ ಅಧ್ಯಕ್ಷರು ಅಂಚನೆ ಮುಲ್ತ ಪ್ರಭಾರಿ ಧರ್ಮಪಾಲ್ ಜಿ ಅಂಚನ್ ಅಕುಲು ವೇದಿಕೆಗೆ ಬರೋಡು ಬಂದ ವಿನಂತಿ. ಪ್ರಥಮವಾಗಿ ಕಾರ್ಯಕ್ರಮ ನಮ್ಮ ದೀಪ ಪ್ರಜ್ವಲನ ಮತ್ತು ಉದ್ಘಾಟನೆ ಮಾಡ್ತಾರೆ. ಅಧ್ಯಕ್ಷರು ಅಂಜನೆ ವೇದಿಕೆ ಅತಿಥಿ ಗಣ್ಯರ ವಿನಂತಿ ಮತ್ತು ಅದು ದೀಪ ಪ್ರಜ್ವಲನ ಮತ್ತು ಕಾರ್ಯಕ್ರಮ ಉದ್ಘಾಟನೆ ಮಾಡ್ಕೊಡು ವಿನಂತಿ. ಅಂಜನೆ ಒಟ್ಟುಡು ವಿದಿತಾ ಆನಂದ ಪೂಜಾರಿ ಮೇಲೆ ನಂಗೆ ಪ್ರಾರ್ಥನೆ ಕೊರಂದರೆ ಆ ವೇದಿಕೆಗೆ ಬರೋದು ವಿನಂತಿ. मूषिकवाहन मोदकहस्ता चामरकर्ण विलम्बितसूत्र वामनरूप महेश्वरपुत्र विघ्नविनाशकपाद नमस्ते 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 नमः. गुरुर्ब्रह्मा गुरुर्विष्णु गुरुदेवो महेश्वर गुरु साक्षात् परब्रह्म तस्मै श्री गुरुवे नमः. तस्मै श्री गुरुवे नमः. ದೀಪ ಪ್ರಜ್ವಲನ ಮಲ್ತುಕೊರ್ನ ಅಧ್ಯಕ್ಷರೇ ಅಂಚನೆ ಅತಿಥಿ ಗಣ್ಯರು ಅಂಚನೆ ಮಾತ ಗಣ್ಯರಿಗೆಲ್ಲ ಧನ್ಯವಾದ ಕೊರುಂದುಲ ಅಂಚನೆ ನಂಗೆ ಪ್ರಾರ್ಥನೆ ಕೊರ್ನ ಶ್ರೀಮತಿ ಸವಿತಾ ಪೂಜಾರಿ, ಪ್ರಮೀಳಾ ಅಮೀನ್, ಅರುಣಾ ಪೂಜಾರಿ ಅರೆಗ್ಲ ಧನ್ಯವಾದ. ನಮ್ಮನ್ನು ಮಾತ ಸ್ವಾಗತ ಮಲ್ಪರ ವಸೈ ಸ್ಥಳೀಯ ಕಚೇರಿದ ಕಾರ್ಯಾಧ್ಯಕ್ಷರಾಯನ ಕರುಣಾಕರ
ನಮಸ್ಕಾರ. ಶುರುವಾದ್ಯಾನು ಇನ್ನು ಹೊಸ ವರ್ಷಕ್ಕೆ ಯುಗಾದಿದ ಪೂರ್ವ ಜನಗಳ ಶುಭೇಚ್ಛೆ ಕೊರೋದಿಲ್ಲ. ಅಂಚನೆ ನಮ್ಮನ್ನು ಪೂರ ಆ ದೇವರು ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಕುರಿತು ಕಾಪಾಡಬಂದು ಅನ್ಫೋನ ಶುರುವಾದ ನಮ್ಮ ನಿನ್ನ ಸ್ವಾಗತ ಭಾಷಣ ಮಾಡ್ತಂದಿಲ್ಲ. ಶುರುಕಾದ ನಮ್ಮ ಡೈನಮಿಕ್ ಲೀಡರ್ ಯಂಗ್ ಡೈನಮಿಕ್ ಲೀಡರ್ ಹರಿಜಿ ಅಮೀನ್ ನಮ್ಮ ಬಿಲ್ಲರ್ ಅಸೋಸಿಯೇಷನ್ ಅಧ್ಯಕ್ಷೆ ಅರೆ ನಾನು ಈ ಸಭೆಗೆ ಅಶೋಕ್ ಪುರೇತರ್ ಬರೋದಿಲ್ಲೇರು ಅರ್ಬತ್ತಿಗುಳ್ಳಿಗೆ ಮತ್ತು ನಮ್ಮ ಜಯಸ್ವಣ್ಣ ಅಂಚೆನೆ ನಮ್ಮ ಊರ್ದ ಮಹಾಮಂಡಲದ ಉಪಾಧ್ಯಕ್ಷರೇ ನಾನು ಸ್ವಾಗತ ಅನ್ಬೋದು. ಅಂಚನೆ ಮಂಜುನಾಥ ಶೆಟ್ಟಿ ಜೀವದಾನಿ ಯಕ್ಷಕಲಾ ವೇದಿಕೆ ಭಾರಿ ಪೊರ್ಲುಗಂಡದ ಜವಣೆ ಹಸ್ಮುಖ್ ಮತ್ತು ಬೊಲ್ಲಿ ತೆಲಿಕೆದ ನಮ್ಮ ಮಂಜು ಅಂಚನೆ ಶಂಕರಾಳು ಎರಡ ಎಂಕಲನ್ನೇ ಪಾಟ್ನ ಹಾಲ್ದ ಮಾಲಕರಾರು ಯಾರೇ ನಾ ಕೇನೋಟ್ ತುಂಬಿ ಯಾರು ಕರ್ನಾನೆ ಅನ್ ಬರ್ಪ ಇರ್ನಾನೆ ಫಂಕ್ಷನ್ ಬಂದು ಖುಷಿ ಓದ್ ಬಂದಿರು. ಅಂಚನೆ ಕೊಂಚ ನಮ್ಮ ದೇವೇಂದ್ರ ಬನ್ನನ್ ಅರೆಗಾರನ ಅಪ್ಪಮ್ಮೆ ಪುದ ಸರಿ ಇದ್ದಿತ್ತೆ ದೇವೇಂದ್ರ ಅಣ್ಣಾರು ದೇವೇಂದ್ರನೇ ಭಾರಿ ಕೊಡೆಗೈದಾಣಿ ಪ್ರತಿ ಒಂದು ಇಟ್ಲ ಆರ್ದಂಜನ ಸಭೆ ಯಾನು ತೂಚಿರೇಟ್ ಇಜ್ಜಿ ಒಲ್ಪ ಒಲ್ಲೇರ ಅರೆಲ್ಲ ಸ್ವಾಗತ ಮಲ್ಪೆ ಮಕ್ಕ ಪಾಂಡು ಶೆಟ್ರು ಎಂಗಲೇ ಕಮ್ಸೆ 20 ವರ್ಷದಿಂದ ಗುರ್ತಾ ಎಂಗೆಲ್ಲ ಒವ್ವುಲ ಕಾರ್ಯಕ್ರಮ ಎಂಗೆಲ್ಲ ಮಹಿಳಾ ವಿಭಾಗದ ನಲ್ಲಿಲಿ ಪಣ್ಬೋದು ಅರೆಗೂ ಯಾರು ಕೊನೆ ಕೊರಪೆ ಪಣ್ಣದು ಅರ್ಧದಾಗಲ್ಲ ಅಲ್ಲಿ ಎತ್ತು ಎಂಗ್ಲಿ ಏನ ಬೋಟಲ್ಲ ಸಹಕಾರ ಕೊರೊಂದು ಎಂಗ್ಲಿ ಏಪಲಾರ ಹೆಲ್ಪ್ ಮಲ್ತೊಂದುಲ್ಲೇರು ಅರನ್ನೇ ಸ್ವಾಗತ ಮಲ್ಪೆ ಅಲ್ತು ಬಲ್ತು ಪಕ್ಕ KB ಪೂಜಾರ್ಲು ಭಾರತ್ ಬ್ಯಾಂಕ್ದ ಡೈರೆಕ್ಟರ್ ಎಂಗ ಅಣ್ಣಕ್ಕೆ ಸಮಾನ ಎಂಗ್ಲನರೇನು ಮೂತ ಹೊಸದ ಮಾರ್ಗದರ್ಶಕರು ಬಣ್ಣ ಎಂಗ್ಲರಲ್ಲಿ ತೊಂದಿಲ್ಲ ವಾ ವಿಷಯಗಳ ಆರು ಕಮ್ಸೆ ಕಮ್ ಒಂದು 2 ಪೊದು ಪಾತ್ರ ಫಿಕ್ಸ್ ಮಾಡ್ತಾರೆ ಜನ ಮಕ್ಕ 30-40 ಜನಕ್ಕೆ ಮಲ್ಪ ಗುರ್ತೇವೆ ಎದ್ದಾಗಲ ಇವ್ರು ಅಡ್ಮಿಷನ್ ಬೋರ್ಡು ಏನ ಬೋರ್ಡು ಆರು ಸ್ವಲ್ಪ ಫೋನ್ ಮಲ್ತದ್ದು ಅವು ಕೆಲಸದ ಮಲ್ಪನಂತ ನಮ್ಮ KB ಪೂಜಾರ್ಲಿಕ್ಕೆ ನಾನು ಸ್ವಾಗತ ಮಾಡ್ಬೋದು. ಪ್ರಸ್ತಾವಿಕವಾದ ಪಾದ್ಯನು ಬಂಡ ಒಂದು ಆಟನ ಎಂಗ್ಲಿಕ್ಕೆ ಇತ್ತ ದಿವರ ಇತ್ತಿಜಿ ಈ ಕೊರೋನಾದಿತ್ಯ ಅದು ಪೂರ್ವ ಜನಗಳ ಬಂಗಲ್ರಾಯ ಮನೆ ದಿವರ ಇತ್ತಿಜಿ ಆಂಡ ನಮ್ಮ ನ್ಯೂ ಬಾಂಬೇಡ್ ಸಮುದಾಯ ಭವನ ಒಂದುಂಡು ಐಕ್ ಬೋಡಾದ ಅಧ್ಯಕ್ಷರು ಪಂಡೇರು ಪೂರ ಲೋಕಲ್ ಆಫೀಸ್ಗಳು ಒಂದೊಂದು ಹೆಪ್ ಮತ್ತು ಹತ್ತು ಮಲ್ಪೋಡು ನಂಗೆ ಬಿಲ್ಡಿಂಗ್ ಆತನು ನಂಗೆ ನಾನು ಇಂಟೀರಿಯರ್ ಬೇಕಾಯ್ತು ಖರ್ಚು ಕಣ್ಣ ಹೊಟ್ಟೆ ಉಂಡು ಬಣ್ಣದು ಅದಕ್ಕೆ ಯಾಂಕ್ಲು ಎನ್ನಿಯ ಇಂಚೀರಿಯರ್ ಪಂಡ ಎಲ್ಲ ಕೊರೆಯರು ನಮ್ಮ ಒಂದು ಆಟ ದೀಕ ನಮ್ಮನೆ ಆಟ ಉಂಡು ಐಕ್ ಬೋಡಾದ ಎಂಕಲ್ ಒಂದು ಆಟ ದೀದು ನೆಟ್ಟು ಏತು ಎಂಕುಲಿ ಕಲೆಕ್ಷನ್ ಆಂಡ ಅವರು ಒಂದು ಪೈಸಲ ಖರ್ಚು ಮಲ್ಪಂದೆ ಆ ಪೂರ ಕಾಸು ಎಂಕುಲು ಆ ಸಮುದಾಯ ಭವನಕ್ಕೆ ಎಂಕುಲು ಕೊರೊಂದಿಲ್ಲ ಯಾರನ್ನು ಬೈದಿನ ಬಿದ್ದಿರಲ್ಲ ಅವರೇ ಪನ್ನೊಂದಿಲ್ಲ ಎರೆಗ್ಲ ಒಂದು ಇಟ್ಟಿಗೆದಲ್ಲ ಕಾಸು ಕೊರೆ ತನ್ನ ಮುಲ್ಪ ಹೆಂಗೆ ಕೊಂಡೊಟ್ಟು ಕುಲ್ದೇರು ಅವಾಗಲೇ ಕೊರೆದು ವರ್ಷಿದ್ದು ಮಲ್ತದ್ದು ಅವ್ರನ್ನ ಮಲ್ಪ ಗೆದ್ದನೊಂದು ಪನ್ನೊಂದಿಲ್ಲ ಅಂಚನೆ ಹೆಂಗಲ್ಲ ಗುರು ಜಯಂತಿ ನಮ್ಮ ಲೋಕಲ್ ಆಫೀಸಿಗೆ 25 ವರ್ಷ ಆದ 25ನೇ ವರ್ಷ ಕಾರದಿಲ್ಲ ಎಡ್ಡ ತೀರ್ಥದ ಎಂಕಲ್ಲ ಮಟ್ಟದ ಎಂಕುಲೆ ಮಲ್ತನ್ನುಲ್ಲ ಎಂಕಲ್ಲ ಅದಕ್ಕೆ ಜಯಸೊಣ್ಣರು ಬಂಡರು ಶುರು ಆನಕ ಜಯಸೊಣ್ಣರಿಗೆ ಇಂಚಿನ ಮಲ್ಲ ಸಭೆದು ಭಾರಿ ಖುಷಿ ಆಂಡು ನಿಂಗೆ ಹೊಸ ಲೋಕಲ್ ಆಫೀಸ್ ಮಲ್ಪಲೆ ಯಾಕೆ ಸಪೋರ್ಟ್ ಮಾಡ್ಕೊಂಡು ನಿಂಗೆ ಲಂಚ ಅರ್ನ ಪಾತ್ರಕ್ಕೆ ನಿಂಗೆ ಲೋಕಲ್ ಆಫೀಸ್ ಮಲ್ತ ಅಲ್ರದ್ದು ಪಕ್ಕ ಎಂಕಲ್ಲ ನಡತದೆ ಇತ್ತು ಅಲ್ತಕ ಜಯಸೊಣ್ಣವ್ರ ಫಂಡ್ ನಂಗೆ ನಮ್ಮ ಬಿಲ್ಲೋಬನ ಆರೆ ಉಂಡು ನಮ್ಮ ಒಂದು ಖರ್ಚು ಕಡಿಮೆ ಮಲ್ಪೋಡು ಅಲ್ದ್ರ ಪಕ್ಕ ಎಂಗ್ಲು ಹೊಸ ಏನೆಲ್ಲ ಫಂಕ್ಷನ್ ಮಲ್ಪೋಡು ಅವ್ನ ಖರ್ಚಿನ ತೋಜ ಅಂದರೆ ಎಂಗ್ಲೇ ಮೇನತ್ತು ಬದುಕು ಮಲ್ತದ್ದು ಅಂತದ್ದು ಗೊತ್ತ ಗುರು ಜಯಂತಿ ಸ್ಪೋರ್ಟ್ಸ್ ಗಾರ್ಡ್ ಬಕ್ಕ ನಮ್ಮ ಬೇತೆ ಫಂಡ್ಗೆ ಎಜುಕೇಷನ್ ಫಂಡ್ಗೆ ಎಂಗ್ಲು ಆಟ ಬಿಟ್ಟದ್ದು ಎಂಗ್ಲೇ ಕಾಸು ಜಮ ಮಲ್ತದ್ದು ವರ್ಷಗರ ಇನ್ನೊಳ ಕೊರೊಂದು ಸ್ವಾಗತ ಭಾಷೆಯನ್ನು ಮುಕ್ತಾಯ ಮಾಡ್ತೇವೆ. ಕರುಣಾಕರ್ ಅವರಿಗೆ ಧನ್ಯವಾದ ಅವ್ರ ಸ್ವಾಗತ ಮಾಡ್ತೀರಿ. ನಮ್ಮೊಟ್ಟಿಗೂ ಕರ್ನಾಟಕ ಮಲ್ಲದ ನವೀನ್ ಇನ್ನವ್ಲೇರು ಅಂಚನೆ ಪತ್ರಿಕಾ ಉದ್ಯಮದ ಪ್ರತಿನಿಧಿಗಳೇರು ಅಕ್ಕಲ್ಲಿ ಮಾತು ಸುರುಟು ಒಂಜಿ ಅವ್ರು ಪಾಸಾಗಿ ಹೋದ ಕಾರ್ಯಕ್ರಮದ ಬಗ್ಗೆ ಪಂಡಿರ ಅಂಡಲ ಬಿಲ್ಲವರ್ ಅಸೋಸಿಯೇಷನ್ ಬಗ್ಗೆ ಅಂತ ಪನ್ಪಿನ ಅಗತ್ಯ ಉಂಡು ಒಂದು 2 ಮಿನಿಟ್ ಅವೇನು ಮಗೆ ಪನ್ನದ ಮುಗಿಪೆ
బ్రహ్మ శ్రీ నారాయణ గురుకుల తత్వ సందేశాలను ಶಬ್ದಸಹ ಪಾಲಿಸೊಂದು ಬೆಳವರಿ ಅಸೋಸಿಯೇಷನ್ ಮುಂಬೈ ಕರೆನ ಸ್ವಲ್ಪ ವರ್ಷೋಡಿಂಚಿ ಧಾರ್ಮಿಕ ಸಾಂಸ್ಕೃತಿಕ ಶೈಕ್ಷಣಿಕ ಈ ಮಾತ ಕ್ಷೇತ್ರದ ಉನ್ನತ ಮಟ್ಟದ ಜನಪರ ಸೇವೆ ಮಲ್ತೊಂದು ಬರಪಿನಂಚಿತ್ತಿನ ಒಂದು ಪ್ರತಿಷ್ಠಿತ ಸಂಸ್ಥೆ ವಿದ್ಯೆಯಿಂದ ಬಲವತೆಯರಾಗಿರಿ ಪನ್ಪಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಸಂದೇಶಗೂ ಹೆಚ್ಚ ಒತ್ತು ಕೊರದು ಶಿಕ್ಷಣಗೂ ನಮ್ಮ ಹೆಚ್ಚಿನ ಮಹತ್ವವನ್ನು ಕೊಂದಿಲ್ಲ ಇನ್ನು ರಡ್ ಸಂಸ್ಥೆ ನಮ್ಮ ಶಾಲಾಲು ನಮ್ಮ ಆಡಳಿತದ ಅಂಡರ್ ಉಂಡು ಒಂಜಿ 21 ವರ್ಷ ಇತಿಹಾಸ ಎತ್ತಿನ ಗುರುನಾರಾಯಣ ರಾತ್ರಿ ಶಾಲೆ ಆಯ್ತು ದಿನೊಟ್ಟು ಕೆಲಸ ಮಲ್ತೊಂದು ರಾತ್ರಿ ವಿದ್ಯಾರ್ಜನೆಯನ್ನು ಜೋಕುಲು ಪಡೆಯೊಂದುಲ್ಲೇರು ಅಂಚನೆ ಪ್ರತಿ ಎಡ್ಡ ಫಲಿತಾಂಶನು ಪ್ರತಿ ವರ್ಷ ಕೊರದು ಇನಿ ಒಂಜಿ ಮಹಾರಾಷ್ಟ್ರಡು ರಾತ್ರಿ ಶಾಲೆಡ್ ಪ್ರಥಮ ಸ್ಥಾನವನ್ನು ಪಡೆದು ಪಂಡ ನಂಗೆ ಹೆಮ್ಮೆ ಒಂದುಂಡು ಪಡುಬೆಳ್ಳೆಡಿತ್ತಿನ ಶ್ರೀ ನಾರಾಯಣ ಗುರು ವಿದ್ಯಾಸಂಕುಲ ಕನ್ನಡ ಅಂಚನೆ ಇಂಗ್ಲಿಷ್ ಮಾಧ್ಯಮದ ಶಾಲೆ ಈ ಶಾಲೆಡ್ ಸುಮಾರು 700 ಜನ ವಿದ್ಯಾರ್ಜನೆ ಪಡೆಯುವುದಿಲ್ಲರು ಅಂಚನೆ ಅಕಲು ಎಡ್ಡ ರಿಸಲ್ಟ್ ಫಲಿತಾಂಶನು ಪ್ರತಿ ವರ್ಷ ಕರೊಂದುಲ್ಲೇರು ಅಂಚನೆ 2008 ನಮ್ಮ ವಜ್ರ ಮಹೋತ್ಸವದ ಸಂದರ್ಭಡು ಅಮೃತ ವಿದ್ಯಾನಿಧಿ ಪಂಪಿನ ನಿಧಿನ ಸ್ಥಾಪನೆ ಮಾಡ್ತಿದ್ದು ಆ ಮುಖಾಂತರ ನಮ್ಮ ದತ್ತು ಸ್ವೀಕಾರ ಈ ಆಯೋಜನದ ಮುಖಾರ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ 150 ವಿದ್ಯಾರ್ಥಿಗಳಿಗೆ ನಮ್ಮ ಉಚ್ಚ ಶಿಕ್ಷಣ ಗೊತ್ತು ಧನ ಸಹಾಯವನ್ನು ಕೊರೊಂದಿಲ್ಲ ಅಂಚನೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊರದು ಅಕಲಿನ ಸನ್ಮಾನ ಮಲ್ತೊಂದು ಸಂಘಟನದ ಮಿಶ್ರ ಪನ್ಪಿನ ಅಂಡ ನಮ್ಮ ಬಿಲೋರ್ ಅಸೋಸಿಯೇಷನ್ ಸ್ಥಾಪನೆ 1932 ಆಂಡ್ ಐಟ್ ಅದಗ ರಡ್ ಸಂಸ್ಥೆಲು ಒಟ್ಟು ಅದು ಪಕ್ಕ ರಡ್ ಕೂಡ ಸಂಸ್ಥೆಲು ಬಿಲೋರ್ ಅಸೋಸಿಯೇಷನ್ ದ ವಿಲೀನೀಕರಣ ಅಂಡ್ ಆ ಸಂಸ್ಥೆನ ಪುದರ ಪಂಡ ಗೋಕರ್ಣನಾಥ ಕ್ಷೇತ್ರ ಬಿಲ್ಲವ ಹಿತವರ್ಧಕ ಸಂಘ ಬಿಲ್ಲವ ಯೂತ್ ಲೀಗ್ ಬಾರ್ಕೋರ್ ಬಿಲ್ಲವ ಚಾರಿಟೇಬಲ್ ಟ್ರಸ್ಟ್ ಈ 4 ಸಂಘಗಳು ಒಟ್ಟಾದ ಬಿಲ್ಲವರ ಅಸೋಸಿಯೇಷನ್ ಸ್ಥಾಪನೆ ಆತೀನಿ ಒಂದೇಟು ನಮ್ಮ ಹಿರಿಯರು ನಮ್ಮ ಸಂಘಟನದ ಮಿತ್ತು ಏತು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಪಂಡದ ತೋಜಿಪಡು ಅವೇಕೆಲ್ಲ ಇತ್ತೆಲ್ಲ ಮಲ್ತೊಂದಿಲ್ಲ ನಮ್ಮ ಲೋಕಲ್ ಆಫೀಸಸ್ ಇತ್ತ ಅಲ್ಪ ಮುಲ್ಪ ಆವೊಂದುಂಡು ನಮ್ಮ ಸ್ಥಳೀಯ ಕಚೇರಿ 22 ಸ್ಥಳೀಯ ಕಚೇರಿಲುಂಡು ಅಂಚನೆ ದಿನ ನಮ್ಮ ಸದಸ್ಯನ ಸಂಖ್ಯೆ ಒಂದು ನಮ್ಮ 33,000 ಸದಸ್ಯತನ ನಮ್ಮ ಮುಟ್ಟೊಂದುಂಡು ಅವು ಮಾತ್ರ ಇನ್ನು ಪನ್ನಗ ಒಂದೇಟು ನಮ್ಮ ಡೆಫಿನೆಟ್ಲಿ ಇತ್ತೆಲ್ಲ ನಮ್ಮ ಸಂಘಟನೆಗೆ ಪ್ರಾಮುಖ್ಯತೆಯನ್ನು ಕೊರೊಂದಿಲ್ಲ ಪಂಪಿನ ತೋಜಿದ್ ಬರ್ಪುಂಡು ಪ್ರತಿ ವರ್ಷ ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ ಗುರುನಾರಾಯಣ ಯಕ್ಷಗಾನ ಪ್ರಶಸ್ತಿನ ಅರ್ಹ ಅಭ್ಯರ್ಥಿಗಳಿಗೂ ವಾರೀತಿದ ತಾರತಮ್ಯ ವಾರೀತಿದ ವರ್ಷ ನಾರಾಯಣ ಯಕ್ಷಗಾನಗೂ ಅಂಚನೆ ತುಳುನಾಡ ಸಂಸ್ಕೃತಿನ ಅವೇನು ಬೆಳಪಾಂದು ಅವೇನು ರಕ್ಷಣೆ ಕೊರೊಂದು ಐಕೊಂದು ಎಡ್ಡ ಪ್ರೋತ್ಸಾಹವನ್ನು ಕೊರೊಂದು ಪಂಡ ಮಾಸಪತ್ಯದ ಮುಖೇನ ಸಲ್ಲಿಸಾದ ಸಾಹಿತ್ಯ ಬರಗಾರ ಎಡ್ಡ ಪ್ರೋತ್ಸಾಹವನ್ನು ಮಹಿಳಾ ಪ್ರಬಲೀಕರಣ ಅಂಚಿನ ಮಹಿಳೆಯರು ಸ್ವಾವಲಂಬಿ ಆವಡು ಪಂಪಿನ ಉದ್ದೇಶಡು ಈತ ಅಕಲು ವಿವಿಧ ಯೋಜನೆ ಅಕಲ ಎಡ್ಡ ಸತತವಾದ ಪ್ರಯತ್ನ ಬರೊಂದು ಎಡ್ಡ ಕಾರ್ಯಕ್ರಮ ಕೊರೊಂದು ಪರವಾದ ಆ ಮುಖೇನ ಹಿರಿಯ ಬಡ ಪ್ರತಿ ವರ್ಷ ನಮ್ಮ ಪೆನ್ಷನ್ ಆರೋಗ್ಯ ನಿಧಿ ನಮ್ಮ ಪ್ರತಿ ವರ್ಷ ಪ್ರತಿ ಸರಿ
ವಿಶೇಷ ಜಯಪುರ ಸುವರ್ಣನ ತಮ್ಮ ನಮ್ಮ ಭವನದ ಲೋಕಾರ್ಪಣೆ ನಾರಾಯಣ ಯಕ್ಷಗಾನ ಮಂಡಳಿದ ಆಡಳಿತ ಬಿಲ್ಲವರ ಅಸೋಸಿಯೇಷನ್ ವಹಿಸಿನಿ ಗುರುನಾರಾಯಣ ಶಾಲೆ ಬಡಬಳ್ಳೆ ಅವೆನ್ಯೂ ಬಿಲ್ಲವರ ಅಸೋಸಿಯೇಷನ್ ವಹಿಸೋನಿ ಅಂಚೆ ಅರ್ನ ಕಾಲಾವಧಿಡೆ ಅರ್ನ ಅಧ್ಯಕ್ಷೀಯ ಕಾಲಾವಧಿಡೆ OBC ನಮ್ಮ ಉಪಲಬ್ಧ ನಮ್ಮ ಹೆಚ್ಚಿನ ಜನಗಳಿಗೆ OBC ತಿಗಡು ಮಹಿಳಾ ವಿಭಾಗದ ಪದ್ಮರ್ಮ ಸ್ಥಳೀಯ ಕಚೇರಿ ಅರ್ನ ಅಧ್ಯಕ್ಷೀಯ ಕಾಲಾವಧಿ ಅನ್ವಯಿಸುವ ಇತ್ತ ಬಿಲ್ಲ ಭವನದಂಚನೆ ನಮ್ಮ ನವಿ ಮುಂಬೈ ಸಮುದಾಯ ಭವನನ್ನು ಲೋಕಾರ್ಪಣೆ ಮಲ್ಪ